ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಾಹಿತಿ ಟ್ರಸ್ಟ್ ಹಾಗೇನೆ ಅರಿವು ಕೃಷಿ ಕೇಂದ್ರ ಇದರ ಸಹಭಾಗಿತ್ವದಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ತೆರೆದುಕೊಂಡಿರುವಂತಹ ಸಸ್ಯ ಜಾತ್ರೆ 2.0 ಎಲ್ಲಾ ಗ್ರಾಹಕರು ಬಂದು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವು ಕೂಡ ಇವತ್ತು ನಿಮಗೆ ಸಂಪೂರ್ಣವಾಗಿರುವಂತಹ ಸಸ್ಯ ಜಾತ್ರೆಯ ಸ್ಟಾಲ್ಗಳನ್ನು ತೋರಿಸೋದಕ್ಕಾಗಿ ಬಂದಿದ್ದೀವಿ. ಹಲವು ಬಗೆಯ ಸ್ಟಾಲ್ಗಳು ಸಸ್ಯ ಜಾತ್ರೆಯಲ್ಲಿ ತೆರೆದುಕೊಂಡಿದೆ. ಕೃಷಿಕರಿಗೆ ಅನುಕೂಲವಾಗುವ ರೀತಿಯಾದಂತಹ ಹಲವಾರು ಸ್ಟಾಲ್ಗಳಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸ್ಟಾಲ್ಗಳಿದೆ. ಹಾಗಾದ್ರೆ ಬನ್ನಿ ಒಂದೊಂದೇ ಸ್ಟಾಲ್ಗಳನ್ನ ನೋಡ್ಕೊಂಡು ಹೋಗೋಣ. ಹಾಗೇನೆ ಸ್ಟಾಲ್ನ ವಿಚಾರಗಳನ್ನ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆನೆ ಕೇಳೋಣ. ಹಾಗೇನೆ ಇಲ್ಲಿಗೆ ಬಂದಿರುವಂತಹ ಜನ ಏನ್ ಹೇಳ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸಸ್ಯ ಜಾತ್ರೆಯ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾಗೇನೆ ನಿಮಗೆ ಪ್ರಥಮವಾಗಿ ಸಿಗುವಂತದ್ದು ಅರಿವು ಅನ್ನುವಂತಹ ಮಳಿಗೆ. ಇದು ಸುದ್ದಿ ಸಮೂಹ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಗ್ತಾ ಇರುವಂತಹ ಸಸ್ಯ ಜಾತ್ರೆಯಲ್ಲಿ ಪ್ರಥಮವಾಗಿ ಸಿಗುವಂತಹ ಸ್ಟಾಲ್. ಎಸ್, ಇಲ್ಲಿ ನಿಮಗೆ ಬಂದ್ರೆ ಚೈತ್ರ ಅವರು ಸಿಗ್ತಾರೆ. ಇಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನ ಕೂಡ ಇವರು ನಿಮಗೆ ಕೊಡ್ತಾರೆ. ಹಾಗೆ ಇಲ್ಲಿರುವಂತಹ ಪ್ರಾಡಕ್ಟ್ ಗಳ ಬಗ್ಗೆ ಕೇಳೋಣ, ಯಾವೆಲ್ಲ ಪ್ರಾಡಕ್ಟ್ ಗಳು ಇದೆ ಅಂತ. ಇದು ವಿವಾ ಅಂತ ಹೇಳಿ ಚೀರಪ್ಪ ಅವ್ರದ್ದು ಕೃಷ್ಣಕುಮಾರ್ ಸರ್ ರೆಡಿ ಮಾಡುವಂತಹದ್ದು ಅರೇಕಾ. ಮತ್ತೆ ಇದರಲ್ಲಿ ಇನ್ನೊಂದು ಬರ್ತದೆ, ಇದರಲ್ಲಿ ಫ್ಲಾಕ್ಸ್ ಆ್ಯಡ್ ಆಗಿರುವಂಥದ್ದು. ಇದನ್ನು ನಾವು ಮುಂಚೆ 250 ಗ್ರಾಮ್ಗೆ ಮಾಡ್ತಾ ಇದ್ವಿ. ಮತ್ತೆ ಫೀಡ್ಬ್ಯಾಕ್ ಎಲ್ಲ ತೊಗೊಂಡಾದ್ಮೇಲೆ 50 ಗ್ರಾಮ್ಗೆ ಮಾಡಬೇಕು ಅಂತ ಹೇಳಿ ಈ ಥರ ಪ್ಯಾಕೆಟ್ ಈಗ ರೆಡಿ ಮಾಡಿದೆ. ಇದು ತುಂಬ ಸೇಲ್ ಆಯಿತು ಇಲ್ಲಿ, ಈಗ ಒಳ್ಳೆ ರೆಸ್ಪಾನ್ಸ್ ಕೂಡ ಉಂಟು ಇಲ್ಲಿ. ಅದಾದಮೇಲೆ ಸೇಮ್ ಅವ್ರದ್ದೇ ಪ್ರಾಡಕ್ಟ್ ಪಾಯಸ ಮಿಕ್ಸ್ ಅಥವಾ ಮಿಲ್ಕ್ ಶೇಕ್ ಅಂತ ಹೇಳಿ, ಇದು ಸಹ 1/4 kg ಬರ್ತದೆ. ಮತ್ತು ಇದು ಮಾಲ್ಟೆಡ್ ಡ್ರಿಂಕಿಂಗ್ ಚಾಕ್ಲೇಟ್ ಪೌಡರ್ ಅಂತ ಹೇಳಿ, ಇದು ಹಾಲಿಗೆ ಹಾಕಿ ಕುಡಿಯುವಂಥದ್ದು. ಅದಾದಮೇಲೆ ಇವ್ರದ್ದು ಚಾಕ್ಲೇಟ್ ಸಹ ಇದೆ. ಮತ್ತು ಇದು ನಿತ್ಯದವ್ರದ್ದು ಪ್ರಾಡಕ್ಟ್ ಹೆಲ್ತ್ ಡ್ರಿಂಕ್ ಮಿಕ್ಸ್ ಅಂತ ಹೇಳಿ. ಅದಾದಮೇಲೆ ರಾಗಿ ಕುಕೀಸ್ ಇದೆ, ಸಜ್ಜೆ ಕುಕೀಸ್ ಇದೆ, ಹಲಸಿನ ಕುಕೀಸ್ ಇದೆ, ನವಣೆ, ರಾಗಿ ದೋಸೆ ಮಿಕ್ಸ್, ಹಾಗೆ ಮಿಲ್ಲೆಟ್ ದೋಸೆ ಮಿಕ್ಸ್, ಬೆಲ್ಲ, ಮತ್ತು ಉತ್ತಮ ತೆಂಗಿನ ಎಣ್ಣೆ ಇದೆ, ಪರಿಶುದ್ಧವಾದಂಥದ್ದು. ಹಾಗೆ ಇದೊಂದು ವಿಶೇಷ ನಮ್ಮಲ್ಲಿರುವಂಥದ್ದು ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತ ಹೇಳಿ. ಮತ್ತು ಸತ್ವಮ್ ಅವ್ರದ್ದು ಪ್ರಾಡಕ್ಟ್ಸ್ ಇದೆ, ಎಕ್ಸ್ಟ್ರಾಕ್ಟ್ಗಳು ಬೇರೆ ಬೇರೆ ರೀತಿಯದು, ಹಾಗೆ ಹರ್ಬಲ್ ಸೋಪ್ಗಳಿದೆ. ಅದಾದಮೇಲೆ ವಿ ಮೇಡ್ ಅವ್ರದ್ದು ಬಬಲ್ ಬಾತ್, ಆಮೇಲೆ ಬಬಲ್ ವಾಶ್, ಈ ಥರದ್ದು ಸೋಪ್ ಆಯಿಲ್ಗಳೇನೇನಿದೆ ಇದಿದೆ. ಕೂದಲಿಗೆ ಯೂಸ್ ಮಾಡುವಂಥದ್ದು, ಕೇಶ್, ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಲೀ ಪ್ರಾಡಕ್ಟ್ ಅಂತ ಹೇಳಿ, ಲೀ ಅಂತ ಹೇಳಿದರೆ ಹುಣಸೆ ಹಣ್ಣಿನ ಸಾರ ಅಂತ ಹೇಳಿ, ಜ್ಯೂಸ್ ಮಾಡ್ಬೋದು, ಪದಾರ್ಥಗಳಿಗೆ ಹಾಕ್ಬೋದು. ಈ ಥರ ಚಾಕ್ಲೇಟ್ಗಳಲ್ಲಿ ನಮ್ಮ ಹತ್ರ 5-6 ವಿಧ ಇದೆ. ಅಂದರೆ ಆರೆಂಜ್, ಜಾಕ್ ಫ್ರೂಟು, ಮತ್ತು ಕಾಫಿ, ಡಾರ್ಕ್, ಹಾಗೆ ಎಲ್ಲವನ್ನು ಸೇರಿಸಿ ನಾವು ಅಸಾರ್ಟೆಡ್ ಅಂತ ಸಹ ಮಾಡಿದ್ದೇವೆ. ಅದು ಸಹ ಹಾಗೆ ನಾವು 180 ಗ್ರಾಮ್ ಮತ್ತು 450 ಗ್ರಾಮಲ್ಲಿ ಸೇಲ್ ಮಾಡ್ತಾ ಇದ್ವಿ ಮುಂಚೆ. ಇವಾಗ ಫೀಡ್ಬ್ಯಾಕ್ ತಗೊಂಡು ಅದು ಸಣ್ಣ ಪ್ಯಾಕೆಟಲ್ಲಿ 100 ರೂಪಾಯಿ ಒಳಗೆ ಜನರಿಗೆ ನಾವು ತಲುಪಿಸಬೇಕು ಅಂತ ಹೇಳಿ 90 ಗ್ರಾಮಲ್ಲಿ ಅದನ್ನು ರೆಡಿ ಮಾಡಿದ್ದೇವೆ. ಅದು ಸಹ ಈ ಸಲ ಒಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲಿ. ಅರಿವು ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿರುವಂತಹ ಪರಿಶುದ್ಧವಾಗಿರುವಂತಹ ಐಟಮ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಎಲ್ಲವೂ ಕೂಡ ನೈಸರ್ಗಿಕವಾಗಿ ಸಿಗ್ತಾ ಇರುವಂತಹ ಪ್ರಾಡಕ್ಟ್ಗಳು. ಹಾಗೆ ನೀವು ಅರಿವಿನಿಂದ ಬಂದು ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಐಟಮ್ಗಳನ್ನ ಪ್ರಥಮವಾಗಿ ಪರ್ಚೇಸ್ ಮಾಡಿ ಮುಂದೆ ಹೋಗಬಹುದಾಗಿದೆ. ಎಲ್ಲಾ ರೀತಿಯಂತ ಸ್ಟಾಲ್ಗಳಿಗೆ ಕೂಡ ಹೋಗಬಹುದಾಗಿದೆ. ಎಸ್, ಹಾಗೇನೆ ಈ ಭಾಗದಲ್ಲಿ ಕೂಡ ನೋಡಬಹುದು ಒಂದಿಷ್ಟು ಐಟಮ್ಗಳನ್ನ ಇಟ್ಟಿದ್ದಾರೆ. ಈ ಭಾಗದಲ್ಲಿರುವಂತಹ ಐಟಮ್ಗಳನ್ನ ನೋಡಿದ್ರೆ ಎಲ್ಲವೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಐಟಮ್ಗಳು. ಹಾಗೇನೆ ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುವಂತಹ ಫ್ರೇಗ್ರೆನ್ಸ್ ಕೊಡುವಂತಹ ಕ್ಯಾಂಡಲ್ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಕೇಳೋಣ. ಎಸ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋಣ. ಇದು ಅದೀವಾ ಅವರದ್ದು ಕ್ಯಾಂಡಲ್. ಇದು ಏನಂತ ಹೇಳಿದ್ರೆ ಸೋಯಾಬೀನ್ ಇಂದ ತೆಗೆದಿರೋ ವ್ಯಾಕ್ಸ್ ಇಂದ ರೆಡಿ ಮಾಡಿರುವಂಥದ್ದು. ಹೆಲ್ತ್ಗೆ ಯಾವುದೇ ಹಾನಿ ಮಾಡೋದಿಲ್ಲ. ಇದು ಮಕ್ಕಳು ಇರುವಾಗ ಸಹ ಇದನ್ನು ಏನು ಇಟ್ಟರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದರಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಇದು ಒಂದು ಪ್ರಾಡಕ್ಟನ್ನು ಮಾತ್ರ ಇವತ್ತು ಇಲ್ಲಿ ಇಟ್ಟಿದ್ದಾರೆ. ಏನಂತ ಹೇಳಿದರೆ ಇದು ಏರ್ ಫ್ರೆಶ್ನರ್ ಥರ ಯೂಸ್ ಆಗುತ್ತೆ, ಇದು ಕೆಲಸ ಮಾಡುತ್ತೆ. ಬಟ್ ಸ್ಪೇಸ್ ಜಾಸ್ತಿ ಇರುವಲ್ಲಿ ಅಲ್ಲ, ಕಬೋರ್ಡ್ ಒಳಗಡೆ ಬಟ್ಟೆ ಎಲ್ಲ ನಾವು ಇಡ್ತೇವಲ್ಲ ಅಂಥ ಜಾಗದಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು. ಹಾಗೆ ಇದು ಉರಿಸುವಂಥದ್ದು. ಇದರಲ್ಲಿ ನಿಮಗೆ ಗ್ಲಾಸ್ ಟೈಪಲ್ಲಿ ಈ ಥರ ಬರ್ತದೆ. ಇದು 40 ಗಂಟೆಗಳ ಕಾಲ ಉರಿಯುತ್ತದೆ. ಒಂದೇ ಸಲಕ್ಕೆ ನಾವು 40 ಗಂಟೆ ಉರಿಸಿದ್ರೆ ಇದು ಕುಪ್ಪಿ ಆಗಿರೋ ಕಾರಣ ಒಡೆದೋಗ್ತದೆ. ಅದಕ್ಕೆ ಒಂದು 2 ಗಂಟೆಗಳ ಕಾಲ ಆ ಥರ ನಾವು ಉರಿಸಿ ಇದನ್ನು ಲಿಡ್ ಹಾಕಿದರೆ ಆಫ್ ಆಗ್ತದೆ. ನೆಕ್ಸ್ಟ್ ಡೇ ಅದನ್ನು ಯೂಸ್ ಮಾಡ್ಬೋದು. ಅದೇ ಥರ 40 ಗಂಟೆ ತನಕ ನಾವು ಇದನ್ನು ಯೂಸ್ ಮಾಡ್ಬೋದು. 400 ರೂಪೀಸ್ ಇರುತ್ತೆ ಇದು. ಇದಲ್ಲದೆ ಇವರು ಕಸ್ಟಮೈಸ್ ಮಾಡಿ ಅವರು ರೆಡಿ ಮಾಡಿ ಕೊಡ್ತಾರೆ ನಮಗೆ, ಯಾವ ರೀತಿ ಇದು ಬೇಕು ಅಂತ ಹೇಳಿದ್ರು ಸಹ. ಈ ಥರ ಬೇರೆ ಬೇರೆ ಫ್ಲವರ್ ಇದರಲ್ಲಿ ಮತ್ತು ಬಾಲ್ ಥರ ಮತ್ತು ಈ ಥರ ಎಲ್ಲ ಮಾಡಿ ಕೊಡ್ತಾರೆ, ಕಸ್ಟಮೈಸ್ ಆಗಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಏನಂತ ಹೇಳಿದರೆ ಹನಿ. ಇದು ಹನಿ ವರ್ಲ್ಡ್ ಅಂತ ಹೇಳಿ ಬೆಟ್ಟಂಪಾಡಿಯಲ್ಲಿ
ಮನಮೋಹನ ಅರಂಬ್ಯ ಅಂತ ಹೇಳಿ ಅವ್ರದ್ದು ಹನಿ ವರ್ಲ್ಡ್ ಅಂತ ಬರ್ತದೆ. ತುಂಬ ಪರಿಶುದ್ಧವಾದ ಜೇನುತುಪ್ಪ. ಇದು ಇವತ್ತು ನಾವು ಅವರು ತಂದಿಟ್ಟಿರೋದು. ತುಂಬ ಸೇಲ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಉಂಟು. ಜೇನುತುಪ್ಪ ಇದೆ, ಹಾಗೆಯೇ ಕ್ಯಾಂಡಲ್ಸ್ ಕೂಡ ಇರೋವಂಥದ್ದು. ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಇದರದ್ದು. ಹಾಗಾಗಿ ಈ ಕ್ಯಾಂಡಲ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ನಿಮಗೆ ಇವರು ಬೇರೆ ರೀತಿಯಾದಂಥ ಡಿಸೈನ್ನಲ್ಲಿ ನೀವು ಕ್ಯಾಂಡಲ್ಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಹಾಗಾಗಿ ನೀವು ಅರಿವು ಕೇಂದ್ರಕ್ಕೆ ಫಸ್ಟ್ ಭೇಟಿಯನ್ನು ಕೊಟ್ಟು ಮುಂದೆ ಹೋದ್ರಿ ಅಂತ ಹೇಳಿದರೆ ಹಲವಾರು ಸ್ಟಾಲ್ಗಳು ಕೂಡ ಇದೆ. ಕೃಷಿಗೆ ಸಂಬಂಧಪಟ್ಟಂಥದ್ದು, ಹಾಗೆಯೇ ಫುಡ್ ಕೋರ್ಟ್ಗಳು ಇರುವಂಥದ್ದು. ಹಸಿವಾಗ್ತಾ ಇದೆ, ಏನಾದರೂ ತಿನ್ನಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂಥ ಸ್ಟಾಲ್ಗಳು ಕೂಡ ಇರುವಂಥದ್ದು. ಹಾಗಾಗಿ ಮುಂದೆ ಹೋಗೋಣ, ಬೇರೆ ಬೇರೆ ಸ್ಟಾಲ್ಗಳನ್ನು ನೋಡ್ಕೊಂಡು ಬರೋಣ. ಸಸ್ಯ ಜಾತ್ರೆಯಲ್ಲಿ ಕೃಷಿಕರಿಗೆ ಬೇಕಾಗಿರುವಂತಹ ಹಲವಾರು ಸ್ಟಾಲ್ಗಳಿದೆ. ಹಾಗೆಯೇ ಇಲ್ಲಿ ನೀವು ನೋಡಬಹುದು ಸಸಿಗಳು ಇರುವಂಥದ್ದು. ಎಲ್ಲ ರೀತಿಯಾದಂತಹ ಹಣ್ಣಿನ ಸಸಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಗಿಡದಲ್ಲೇ ನೀವು ನೋಡಬಹುದು ಹಣ್ಣುಗಳಾಗುತ್ತೆ. ಹಾಗಾಗಿ ಇದರಲ್ಲಿ ಹೂ ಬಿಟ್ಟಿರುವಂಥದ್ದು ತುಂಬಾ ಗಿಡಗಳಿದೆ. ಪೇರಳೆ ಆಗಿರ್ಬೋದು, ಮಾವು ಆಗಿರ್ಬೋದು, ಹಲಸು ಆಗಿರ್ಬೋದು. ಸ್ಪೆಷಲ್ ಆಗಿ ಇದು ಹಲಸು ಅಂದರೆ ಇವಾಗ ಅಲ್ಲಿ ಬರ್ದಾಕಿದ್ದಾರೆ ನೋಡಿ, ಪುತ್ತೂರಿನ ಜಾಕ್ ಅನಿಲ್ಸ್ ಅದ್ಭುತ ಹಲಸು. 1.5 ವರ್ಷದಲ್ಲಿ ಫಲ ಕೊಡುವ ಕಸಿ ಹಲಸಿನ ಗಿಡ ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ನೀವು 1.5 ವರ್ಷದಲ್ಲಿ ನಮಗೆ ಹಲಸು ಬೇಕು ಅಂತ ಹೇಳಿದರೆ ನೀವು ಇಲ್ಲಿಂದ ಗಿಡವನ್ನು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಆಲ್ ಸೀಸನ್ ಅಲ್ಲಿ ಹಲಸು ಆಗುವಂಥ ಗಿಡ ಕೂಡ ಇದೆ ಇಲ್ಲಿ. ಹಾಗಾಗಿ ಅವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿನ್ನಿಕಲ್ಲು ನರ್ಸರಿಯವರ ಇದೊಂದು ಸ್ಟಾಲ್. ಜಾಕ್ ಅನಿಲ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು, ಕೃಷಿಯಲ್ಲಿ ಹೆಸರುವಾಸಿಯಾಗಿರುವಂಥವ್ರು. ಅದರ ಜೊತೆಗೆ ಹಲಸಿನ ಗಿಡಗಳನ್ನು ಮಾರಾಟ ಮಾಡುವ ಮೂಲಕ ಕೂಡ ಅವರು ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ಅವರಲ್ಲಿರುವಂಥ ಎಲ್ಲ ರೀತಿಯಂಥ ಗಿಡಗಳನ್ನು ಕೂಡ ಸಸ್ಯ ಜಾತ್ರೆಗೆಲ್ಲ ಸ್ಟಾಲ್ನಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು. ಇಲ್ಲಿಂದ ಕೂಡ ನೀವು ಸಸಿಗಳನ್ನು ಪರ್ಚೇಸ್ ಮಾಡಿ ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಪುತ್ತೂರಿನಲ್ಲಿ ಎಜುಕೇಷನ್ನ ವಿಚಾರದಲ್ಲಿ ಹಲವಾರು ಹೊಸತನಗಳನ್ನು ಸೃಷ್ಟಿಸಿದಂತಹ ಕೀರ್ತಿ ಅಂತ ಹೇಳಿದ್ರೆ ಅದು ನಮ್ಮ ಅಕ್ಷಯ ಕಾಲೇಜಿಗೆ ಕೂಡ ಸೇರುವಂಥದ್ದು. ಅವರದೇ ಆದಂತಹ ಒಂದು ಸ್ಟಾಲನ್ನು ಕೂಡ ಹಾಕಿದ್ದಾರೆ. ಕಾಲೇಜಿನ ಡೆಮೋವನ್ನು ಕೂಡ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಮೇಡಮ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಪ್ರಭಾವತಿ. ಓಕೆ, ಅಕ್ಷಯ ಕಾಲೇಜ್ ಬಗ್ಗೆ ಹೇಳಿ. ಅಕ್ಷಯ ಕಾಲೇಜ್ ಬಗ್ಗೆ ಅಂದರೆ ಒಳ್ಳೊಳ್ಳೆ ಇದು ಕೋರ್ಸ್ಗಳು ಹೊಸತು ಬಂದಿದೆ. ನಮ್ಮದು ಪ್ರೊಫೆಷನಲ್ ಕೋರ್ಸ್ಗಳು, ವೃತ್ತಿಪರ ಕೋರ್ಸ್ ಅಂತ ಹೇಳ್ತೇವೆ. ಅದು ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇದೆ. ಮತ್ತು ಇದು BHS ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಇದೆ ನಮ್ಮಲ್ಲಿ. ಅದೆಲ್ಲ ಇಲ್ಲೆಲ್ಲ ಪುತ್ತೂರಲ್ಲೆಲ್ಲ ಇಲ್ಲ, ಮಂಗಳೂರಲ್ಲಿ ಮಾತ್ರ. ಅದಕ್ಕೆ ತುಂಬ ಫೀಸ್ಗಳಾಗಿದೆ. ಕಮ್ಮಿ ಇದರಲ್ಲಿ ನಮಗೆ ಬಜೆಟಲ್ಲಿ ಇಲ್ಲಿ ಮಾಡಿಕೊಡುವಂಥದ್ದು. ಎಲ್ಲ ಇದು ಲೋಕಲ್ ಏರಿಯಾಕ್ಕೆಲ್ಲ ಒಂದು ಬೆನಿಫಿಟ್ ಆಗಲಿ ಅಂತ ನಾವು ಆ ಥರ ಒಂದು ದೃಷ್ಟಿಕೋನ ಇಟ್ಟು ನಾವು ಮಾಡುವಂಥದ್ದು. ಸಸ್ಯ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ನಿಮ್ಮದೇ ಸ್ಟಾಲನ್ನು ಕೂಡ ಹಾಕಿದ್ದೀರಾ? ಹೌದು, ಸಸ್ಯ ಜಾತ್ರೆ ಬಗ್ಗೆ ಖುಷಿ ಆಯಿತು. ಕಳೆದ ವರ್ಷಕ್ಕಿಂತ ಈ ಸಾರಿ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ನಮಗೆ. ಜನ ಇನ್ನೂ ಬರಬೇಕಷ್ಟೇ. ಆದರೂ ಈ ಸಾರಿ ಸಹ ಒಂದು ಓಪನ್ ಆಗಿ ಖುಷಿ ಆಯಿತು. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಮಗೆ ಸ್ವಲ್ಪ ರೆಸ್ಪಾನ್ಸ್ ಕೂಡ ಇದೆ. ಥ್ಯಾಂಕ್ ಯು. ಸಸ್ಯ ಜಾತ್ರೆಯಲ್ಲಿ BSVT ಅವರ ಸ್ಟಾಲ್ ಕೂಡ ಇರುವಂಥದ್ದು. ಇದರ ಬಗ್ಗೆ ಅಷ್ಟೊಂದಾಗಿ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಸ್ಟಾಲ್ಗೆ ಬಂದಾಗ. ಹಾಗಾಗಿ ಇಲ್ಲಿರುವಂತಹ ಮಾಹಿತಿಯನ್ನು ಕೊಡೋದಕ್ಕಾಗಿ ಸರಿದ್ದಾರೆ. ನಾವು ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಂದು ಇಮ್ತಿಯಾಜ್ ಅಂತೇಳಿ. ನಾವು BSVT ಕಡೆಯಿಂದ. ಇದು ನಮ್ಮದು ಇದು ಆ್ಯಕ್ಚುಲಿ BSVT ಅಂತ ಹೇಳಿದರೆ ಇದೊಂದು ಟೆಕ್ನಿಷಿಯನ್ ಕೋರ್ಸ್. ಈ ಲಿಫ್ಟ್ ಮತ್ತು ಎಸ್ಕಲೇಟರ್ಸ್ ಮತ್ತು ಹೈಡ್ರಾಲಿಕ್ ಲಿಫ್ಟ್ ಮತ್ತು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸಿಸ್ಟಮ್ ಇದರದ್ದೊಂದು ಡಿಪ್ಲೊಮಾ ಕೋರ್ಸ್ 9 ಮಂತ್ಸ್ ಇದು ಮೈನ್ ಅಡ್ವಾಂಟೇಜ್ ಏನಂತ ಹೇಳಿದರೆ ಇದರದ್ದು ಒಂದು 6 ಮಂತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ. ಮತ್ತು ಆಫ್ಟರ್ 6 ಮಂತಲ್ಲಿ 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ ಆದಮೇಲೆ ಇಂಟರ್ನ್ಶಿಪ್ಪಲ್ಲಿ ಅವರಿಗೆ ಸ್ಯಾಲ್ರಿ ಕೂಡ ಬರುತ್ತೆ. ಇಂಟರ್ನ್ಶಿಪ್ ಆದಮೇಲೆ ಇದರದ್ದು ಮೈನ್ ಅಡ್ವಾಂಟೇಜ್ ಇರೋದು ಪ್ಲೇಸ್ಮೆಂಟ್ 100% ನಾವೇ ಮಾಡಿಕೊಡೋದು ಎಲ್ಲ ಸ್ಟೂಡೆಂಟ್ಸ್ಗೆ. ಇದರಲ್ಲಿ ಗ್ಲೋಬಲಿಯಾಗಿ ಈಗ ಆಲ್ರೆಡಿ 2 lakhs ಜಾಬ್ ಆಪರ್ಚುನಿಟೀಸ್ ಇದೆ ಇದರಲ್ಲಿ. ಹಾಗಾಗಿ ಮಿನಿಮಮ್ ಈಗ ಇಂಡಿಯಾದಲ್ಲಿ ಜಾಬ್ ಮಾಡೋದಿದ್ರೆ ಅವರಿಗೆ ಮಿನಿಮಮ್ ಸ್ಯಾಲ್ರಿ 40,000. ಮತ್ತು ಮಿಡ್ಲ್ ಈಸ್ಟ್ ಅಂದರೆ ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡೋದಿದ್ರೆ ಅವರಿಗೆ 80,000 to 90,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ. ಪ್ಲಸ್ ವೀಸಾ, ಅಕೊಮಡೇಷನ್, ಫುಡ್, ಟಿಕೆಟ್ ಎಲ್ಲ ನಮ್ಮ ಕಡೆಯಿಂದನೇ, ಕಂಪನಿ ಕಡೆಯಿಂದ. ಏನಂತ ಹೇಳಿದರೆ ಈಗ ಎಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಜೊತೆ ಎಲ್ಲ MNC ಕಂಪ್ನಿ ನಮ್ಮಲ್ಲಿ ಟೈಅಪ್ ಇದೆ. ಈಗ ಲಿಫ್ಟಿದ್ದು ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ. ಓಟಿಸ್, ಕೋನೆ ಇದೆ, ಶಿನ್ಲರ್ ಇದೆ, ಮತ್ತು ಮಿತ್ಸುಬಿಷಿ ಇದೆ. ಎಲ್ಲ ಕಂಪನಿ ನಮ್ಮ ಜೊತೆ ಟೈಅಪ್ ಇದೆ. ಹಾಗಾಗಿ ನಾವು 100% ಪ್ಲೇಸ್ಮೆಂಟ್ ನಾವೇ ಮಾಡಿಕೊಡೋದು. ಮತ್ತು ಯುರೋಪಲ್ಲಿ ಕೂಡ ಆಪರ್ಚುನಿಟೀಸ್ ಇದೆ. ಇದು ಬೇಕಿದ್ರೆ ನೀವು ಜಸ್ಟ್ ಎಂಕ್ವೈರಿ ಮಾಡ್ಬೋದು. ಯುರೋಪ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, UK ಇಲ್ಲಿ ಎಲ್ಲ ತುಂಬ ಆಪರ್ಚುನಿಟೀಸ್ ಇದೆ. ಇದಕ್ಕೆ ಬಂದವ್ರದ್ದು ಪರವಾಗಿಲ್ಲ, ಚೆನ್ನಾಗಿದೆ. ಇದಂದರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗಿರೋದು ನಮ್ಮದು. ಮತ್ತು ಅದಲ್ಲದೆ VTU ಕೂಡ ಅಪ್ಡೇಟೆಡ್ ಆಗಿದೆ. ಬಂದವರ ರೆಸ್ಪಾಂಡ್ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಲ್ವಾ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಹೌದು, ಎಸ್, ಥ್ಯಾಂಕ್ ಯು. ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ನವರ ಸ್ಟಾಲ್ ಕೂಡ ಇರುವಂಥದ್ದು. ಪುತ್ತೂರಿನಲ್ಲಿ ಪ್ರಥಮವಾಗಿ ಏವಿಯೇಷನ್ ಕಾಲೇಜನ್ನು ಪ್ರಾರಂಭ ಮಾಡಿದ ಕೀರ್ತಿ ಅಂತ ಹೇಳಿದ್ರೆ ಅದು ಪ್ರಗತಿ ಸಂಸ್ಥೆಗೆ ಸೇರುವಂಥದ್ದು. ಇಲ್ಲಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ.
ಹೆಸರು? I'm Arun Jose. I'm the trainer for aviation here at C. Pragati Vistara College of Aviation and Management, and we are a franchisee of Skybird Aviation in Bangalore. So currently we are offering many courses which is all the students from PUC background and the degree. Also we can provide many courses which is actually in the airport. So many people are not aware of the courses which is available in this place. Recently we started in Puttur, and the other parts of Karnataka, like Bangalore, all those people are very much aware about this aviation courses, but this is new to here, and nowadays it's spreading. So we are offering much courses like which is comparing the current situation. We need more people in airport. So we are providing some courses which is actually helping them, including cabin crew and the ground staff and all other ground operations. So that's all. ಪುತ್ತೂರಿನ ಜನತೆಗೆ ಬೇಕಾಗಿ ಒಂದು ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದರಿಂದ ಹೆಚ್ಚಿನ ಮಕ್ಕಳು ಅದರ ಸದುಪಯೋಗ ಪಡಿಸಿಕೊಂಡು ಮುಂದಿನ ಅವರ ಭವಿಷ್ಯತ್ತನ್ನು ರೂಪಿಸಿಕೊಳ್ಬೇಕು ಅಂತ ಹೇಳಿ ಕೋರಿಕೊಳ್ತೇನೆ. ಸಸ್ಯ ಜಾತ್ರೆ ನಿಜವಾಗಿ ಇದು ಒಂದು ಒಳ್ಳೆ ಕಾನ್ಸೆಪ್ಟ್. ಯಾಕಂದರೆ ಈಗ ಎಲ್ಲಿ ನೋಡಿದರೂ ಗಿಡಗಳನ್ನು ಮರಗಳನ್ನೆಲ್ಲ ಕಟ್ ಮಾಡಿ ಜಾಗವನ್ನು ಅಗಲ ಮಾಡೋದು, ಫ್ಲ್ಯಾಟ್ಸ್ ಮಾಡೋದು, ಮನೆಗಳು ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಫ್ಯೂಚರ್ ನಮ್ಮ ಮಕ್ಕಳು ದೊಡ್ಡದಾಗಿ ಬರುವಾಗ ಅವರಿಗೆ ಈ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಕೊರತೆ ಬರ್ಬೋದು. ಆದ ಕಾರಣ ಈ ಒಂದು ಅವೇರ್ನೆಸ್ನಿಂದಾಗಿ ಈ ಮಕ್ಕಳಲ್ಲಿ ಒಂದು ಗಿಡಗಳನ್ನು ನಡುವ ಅಥವಾ ಅದನ್ನು ಬೆಳೆಸುವುದು ಹೇಗೆ ಏನು ಅಂತೇಳಿ ಅವರೊಂದು ಅವೇರ್ನೆಸ್ ತಂದರೆ ಈ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡುವಾಗ ಅವರು ಒಂದೊಂದು ಗಿಡವನ್ನು ನಡ್ತಾ ಬಂದರೆ ನಮಗೆ ಇದರ ಏನು ಮರಗಳನ್ನು ಕಡಿತಾ ಇದ್ದಾರೋ ಅದರಿಂದ ನಾವು ಹೊರಗೆ ಬರ್ಬೋದು ಅಂತ ಅನಿಸುತ್ತದೆ. ಕೆರಿಯರ್ ಡೆಸ್ಟಿನಿ ಅನ್ನುವಂತಹ ಸ್ಟಾಲ್ ಕೂಡ ಇದೆ. ಅಕ್ಷಯ ಕಾಲೇಜಿನ ಜೊತೆಗೇನೆ ಇವರು ಕೂಡ ಇದ್ದಾರೆ. ಹಾಗಾಗಿ ಮೇಡಮ್ ಜೊತೆ ಮಾತಾಡಬೇಕು, ಕೇಳಬೇಕು ಏನಿದು ಕೆರಿಯರ್ ಡೆಸ್ಟಿನಿ ಅನ್ನುವಂಥದ್ದನ್ನ. ನಮಸ್ತೆ ಮೇಡಮ್. ನಮಸ್ತೆ, ನನ್ನ ಹೆಸರು ಜಯಶ್ರೀ ಅಂತ. ಕೆರಿಯರ್ ಡೆಸ್ಟಿನಿ ಮ್ಯಾಂಗ್ಳೂರ್ ಅನ್ನೋಂಥದ್ದು ಒಂದು ಇನ್ಸ್ಟಿಟ್ಯೂಷನ್. ಬೇಸಿಕಲಿ ನಮ್ಮದು ಶಾರ್ಟ್ ಟರ್ಮ್ ಕೋರ್ಸಸ್ ಹಾಗೆ ಅಡ್ವಾನ್ಸ್ಡ್ ಡಿಪ್ಲೊಮೋಸ್, ಮೇಯ್ನಾಗಿ ನಾವು ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಏವಿಯೇಷನ್ ಕೋರ್ಸ್ ಕೊಡ್ತಾ ಇದ್ದೇವೆ. ಹಾಗೆ ನಾವು ಪುತ್ತೂರಲ್ಲಿ ಅಕ್ಷಯ ಕಾಲೇಜ್ ಅವರಿಟ್ಟು ಕೂಡ ನಮ್ಮ ಕೆರಿಯರ್ ಡೆಸ್ಟಿನಿ ಅನ್ನೋದು ಅಸೋಸಿಯೇಟ್ ಆಗಿ ಅಲ್ಲಿಯ ಏವಿಯೇಷನ್ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈಗ ನಾವು ರೀಸೆಂಟಾಗಿ ಪುತ್ತೂರಲ್ಲಿ ಕೂಡ ನಮ್ಮದು ಅಕ್ಷಯ ಕೆರಿಯರ್ ಅಕಾಡೆಮಿ ಅಂತ ಕೆರಿಯರ್ ಡೆಸ್ಟಿನಿ ಜೊತೆಗೆ ಕೊಲಾಬ್ರೇಟ್ ಆಗಿ ಹೊಸತೊಂದು ಇನ್ಸ್ಟಿಟ್ಯೂಷನ್ ಕೂಡ ನಾವು ದರ್ಬೆಯಲ್ಲಿ ಓಪನ್ ಆಗಿದೆ. ಸೊ ಇದರಲ್ಲಿ ಆಫ್ಟರ್ ಡಿಗ್ರಿ ಹಾಗೆ ಆಫ್ಟರ್ PU ಆದವರಿಗೆ ಏವಿಯೇಷನ್ ಕೋರ್ಸ್ ಮಾಡ್ಬೋದು. ಶಾರ್ಟ್ ಟರ್ಮ್ ಕೋರ್ಸ್ ಆಗಿ ಅಲಾಂಗ್ ವಿತ್ ಡಿಗ್ರಿ ಕೂಡ ಅವರಿಗೆ ಮಾಡ್ಬೋದು. BCom ವಿತ್ ಏವಿಯೇಷನ್ ಇದೆ, BSc ಇನ್ ಫ್ಯಾಷನ್ ಡಿಸೈನಿಂಗ್ ಇದೆ, BA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, BCA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆ ಥರ ಬೇರೆ ಬೇರೆ ಕೋರ್ಸಸ್ಗಳಿದೆ. ಸೊ ನಮ್ಮಲ್ಲಿ ಕೂಡ ಮಂಗಳೂರಲ್ಲೂ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಕೊಡ್ತೇವೆ. ಅಂದರೆ ಈಗ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಗಿ ವರ್ಕ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ನಾರ್ಮಲ್ ಸ್ಟೂಡೆಂಟ್ BCom ಮಾಡಿದರೆ ಅವನಿಗೆ ಏವಿಯೇಷನ್ ಇಂಡಸ್ಟ್ರಿಗೆ ಹೇಗೆ ಹೋಗಬೇಕು ಅನ್ನೋ ಬೇಸಿಕ್ ನಾಲೆಜ್ ಇರೋದಿಲ್ಲ. ಸೊ ನಮ್ಮಲ್ಲಿ ಏನು ಮಾಡ್ತೇವೆ, ಯಾವ ಥರ ಅದಕ್ಕೆ ನಾಲೆಜ್ ಬೇಕು ಅನ್ನೋದು ನಾವು ಅವರಿಗೆ ಆ ಕ್ಲಾಸಲ್ಲಿ ಕಲಿಸ್ಕೊಂಡು ಎಂಟೈರ್ ಅಡ್ವಾನ್ಸ್ ಟ್ರೈನಿಂಗ್ ಅನ್ನು ನಾವು ಕೊಡ್ತೇವೆ. ಅಂದರೆ ಗ್ರೂಮಿಂಗ್ ಇರ್ಬೋದು, ಮೇಕಪ್ ಸೆಷನ್ ಇರ್ಬೋದು, ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು, ಏವಿಯೇಷನ್ ಸೆಷನ್, ಫಿಟ್ನೆಸ್ ಸೆಷನ್ ಅದೆಲ್ಲ ಸಹ ನಾವು ನಮ್ಮಲ್ಲಿ ಕೊಡ್ತೇವೆ. ಆಕ್ಚುಲಿ ನಾನು 100% ಜಾಬ್ ಅನ್ನೋದಕ್ಕಿಂತ ಸಹ ಕ್ಯಾಂಡಿಡೇಟ್ಸ್ ಹೂ ಆರ್ ಕೆಪೇಬಲ್ ಅವ್ರನ್ನ ಮಾತ್ರ ನಾವು ಶಾರ್ಟ್ ಲಿಸ್ಟ್ ಮಾಡಿ ತಗೊಳ್ಳುವ ಕಾರಣ ನಾವು ಅನಂತರ ಪ್ಲೇಸ್ಮೆಂಟ್ ಅನ್ನು ನಾವೇ ಮಾಡಿ ಕೊಡ್ತೇವೆ. ಸೊ ದಟ್ ಇಸ್ ವಾಟ್ ನಾವು ಇಲ್ಲಿ ಕ್ಯಾಂಡಿಡೇಟ್ಸ್ ಅನ್ನು ತಗೊಳ್ಳುವಾಗಲೇ ಶಾರ್ಟ್ ಲಿಸ್ಟ್ ಮಾಡಿ ಫಸ್ಟ್ ರೌಂಡ್ ಎಕ್ಸಾಮ್ ಬರೆದು ಇಂಟರ್ವ್ಯೂ ಮಾಡಿನೇ ನಾವು ಕ್ಯಾಂಡಿಡೇಟ್ಸ್ ಅನ್ನು ಶಾರ್ಟ್ ಲಿಸ್ಟ್ ಮಾಡಿ ತಗೊಳ್ಳುವಂಥದ್ದು. ಸೊ ದಟ್ಸ್ ವಾಟ್. ಥ್ಯಾಂಕ್ ಯು ಸೋ ಮಚ್. ಸಸ್ಯ ಜಾತ್ರೆಯಲ್ಲಿ ಎಲ್ಲರನ್ನ ಕೂಡ ಅಟ್ರಾಕ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಡ್ರೋನ್ ಬರ್ತಾ ಇದ್ದಾರೆ ಜನ. ಏನಪ್ಪಾ ಇದು ಡ್ರೋನ್ ಅಂತ ಹೇಳಿ ಸ್ಪೆಷಲ್ ಆಗಿ ನೋಡ್ತಾ ಇದ್ದಾರೆ. ಕೃಷಿಕರಿಗೆ ಅನುಕೂಲವಾಗುವಂತಹ ಡ್ರೋನ್ ಇದು. ಎಸ್, ಇಲ್ಲಿದ್ದಾರೆ, ಕೇಳೋಣ ಏನಿದ್ರ ಸ್ಪೆಷಾಲಿಟಿ, ಏನಿಗೆ ವರ್ಕ್ ಆಗುತ್ತೆ ಇದು ಅಂತ. ನಿಮ್ಮ ಹೆಸರು? ಅದೊಂದು ಡ್ರೋನ್ ಶಿವ ಅಂತ ಹೆಸರು. ಡ್ರೋನ್ ಡ್ರಾಪ್ಸ್ ಕಂಪನಿ. ಆಮೇಲೆ ನಿಸರ್ಗಕ್ಕೆ ಹೋಗೋ ಪ್ರಾಡಕ್ಟ್ ಸೇರಿ ನಾವು ಒಂದು ಅರೆಕೆಗೋಸ್ಕರ ಒಂದು ಟೆಕ್ನಾಲಜಿ ಮೂಲಕ ಅರೆಕದಲ್ಲಿ ಮೇಲೆ ಎಫೆಕ್ಟಿವ್ ಆಗಿ ಸ್ಪ್ರೇ ಮಾಡುವಂಥ ಟೆಕ್ನಾಲಜಿ ತಂದಿದ್ದೀವಿ. ಇದು ಹೇಗಾದರೆ ಎಕರೆಗೆ 60 ಲೀಟ್ರ್ ಹೊಡಿಲೇಬೇಕು ಮತ್ತು 3 ದಿನದಲ್ಲಿ ಸ್ಪ್ರೇ ಮಾಡುತ್ತೆ. ಆಮೇಲೆ ಎಲ್ಲೋ ಡಿಸೀಸ್ ಮತ್ತು ಎಲೆಚಿಕ್ಕ ರೋಗದಲ್ಲಿ ಬಹಳ ಕ್ಲೀನಾಗಿ ಮೇಲಿಂದ ಕೆಳಗಡೆ ಮತ್ತು ಸಣ್ಣ ಸಣ್ಣ ನಡಿಗೆ ಕೊಟ್ಟಂಥ ಗಿಡಗಳಿಗೆ ಸ್ಪ್ರೇ ಮಾಡುವಂಥ ಒಂದು ಟೆಕ್ನಾಲಜಿನ ನಾವು ತಂದಿದ್ದರಿಂದ ನಾವು ಸ್ಪ್ರೇ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಕಡೆಯೂ ಸ್ಪ್ರೇ ಮಾಡ್ತೀವಿ. ಸುಮಾರು ಒಂದು 6 ರಿಂದ 7 ವರ್ಷದಿಂದ ನಾವು ವರ್ಕ್ ಮಾಡ್ತಿದ್ದೀವಿ. ಈ ಸಲ ನಾವು ಒಂದು 35 ಲೀಟ್ರ್ ಇರುವಂಥ ದೊಡ್ಡ ಡ್ರೋನ್ನ ನಾವು ಮಾಡಿದ್ದೀವಿ. ನಮ್ಮ ಕಂಪ್ನಿಯಲ್ಲಿ ರೆಡಿ ಆಗಿರೋದು ಇದು. ಆಮೇಲೆ ನಮ್ಮ ಹತ್ರ ನಿಮಗೆ ಹೊಸ ಡ್ರೋನ್ ಬೇಕಂದರೆ 10 ಲೀಟ್ರಿಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 50 ಲೀಟ್ರ್ ತನಕ ನಾವು ಡ್ರೋನ್ನ ನಾವು ಮಾಡಿ ಟ್ರೈನ್ ಮಾಡಿ ಪ್ಲಸ್ ನಾವು ಕ್ಲಾಸಸ್ಗಳಿರ್ತವೆ. ಒಂದು ಅಂದಾಜು ಒಂದು 7 ರಿಂದ 8 ದಿನ ಇರುತ್ತೆ. ನಿಮಗೆ ಲೈಸೆನ್ಸ್ ಮೂಲಕ ನಿಮಗೆ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಈಗ ಚೆನ್ನಾಗಿದೆ. ಅವರಿಗೆ ಈ ಡ್ರೋನ್ ನೋಡಿರಲಿಲ್ಲ. ಆ್ಯಕ್ಚುಲಿ ನೀವು ತುಂಬ ಬನ್ನಿ ಅಂತ ಹೇಳಿದರೆ ಅದು ನಾವು ಬಿಡು ಮಾಡಿ ಬಂದಿದ್ದೀವಿ ಇಲ್ಲಿ ನಾವು.
ಚೆನ್ನಾಗಿದೆ. ನಮಗೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರತಿಯೊಬ್ಬರು ಖುಷಿಯಿಂದ ಊಟ ಮಾಡಿಕೊಂಡು ಬಂದು ಎಲ್ಲ ಕಡೆ ಸುತ್ತು ಬಂದು ಅವ್ರು ನಮಗೆಲ್ಲ ಚೆನ್ನಾಗಿದೆ ಹೇಳಿ ಹೋಗ್ತಾರೆ. ಅದು ನಮಗೆ ಬೇಕಾಗಿದೆ ಅದೇ. ಇಲ್ಲಿ ಇಷ್ಟು ದೊಡ್ಡ ಸ್ಟಾಲ್ ನಾವು ಹಾಕಿದ ಮೇಲೆ ನಮಗೆ ಅವ್ರದ್ದು ಖುಷಿ ಆದರೆ ನಾವು ಖುಷಿಯಾಗಿ ಹೋಗ್ಬೋದು ಮನೆಗೆ. ಕೃಷಿಕರಿಗೆ ಡ್ರೋನ್ ಬೇಕು ಅಂತ ಹೇಳಿದ್ರೆ ಹೆಂಗೆ ಕಾಂಟ್ಯಾಕ್ಟ್ ನಿಮ್ಮಿಂದ ಹೇಗೆ? ಇಲ್ಲ, ನಮ್ಮದು ವೆಬ್ಸೈಟ್ ಇದೆ drone.in ಅಂತ. ಇಲ್ಲ ಅಂದರೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ. ನನ್ನ ಕಾಂಟ್ಯಾಕ್ಟ್ ನಂಬರ್ 8762752408. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಡ್ರೋನ್ಗಳು ಕೊಡೋದಾಗಲಿ ಸ್ಪ್ರೇ ಮಾಡೋದಾಗಲಿ, ನಮ್ಮದು 14 ಡ್ರೋನು ಸ್ಪ್ರೇ ಮಾಡುವಂಥ ಸರ್ವಿಸ್ ಕೊಡುವಂಥದ್ದಿದ್ದಾವೆ. ಹೊಸ ಡ್ರೋನಿಗೆ ನಾವು ತೀರ್ಥಹಳ್ಳಿಲಿ ನಾವೀಗ ಟ್ರೈನ್ ಕೊಟ್ಟು ಅಲ್ಲಿ ಅವರಿಗೆ ಡ್ರೋನ್ನ ರಿಪೇರಿ ಕೂಡ ಮಾಡುವಂಥದ್ದು ಪ್ರತಿಯೊಂದು ಹೇಳ್ಕೊಟ್ಟು ಮಾಡ್ತೀವಿ. ಓಕೆ, ಇದು ಡ್ರೋನ್ ಬಗೆಗಿನ ವಿಚಾರಗಳು. ನೀವು ಇವರಿಂದ ಡ್ರೋನ್ ಅನ್ನ ಪರ್ಚೇಸ್ ಮಾಡಬಹುದಾಗಿದೆ. ಯಾವ ರೀತಿ ಅಂತ ಕೂಡ ಹೇಳಿದ್ರು. ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಕೃಷಿಕರಿಗೆ ಹೆಚ್ಚು ಅನುಕೂಲವಾಗುವಂತದ್ದು. ಕೃಷಿಗೆ ಇವಾಗ ಜನ ಸಿಗೋದಿಲ್ಲ ಅನ್ನುವಂತಹ ಸಮಸ್ಯೆ ತುಂಬಾನೇ ಇದೆ. ಮದ್ದು ಬಿಡೋದಕ್ಕೆ ಜನ ಸಿಗೋದಿಲ್ಲ ಅಂತ. ಬಟ್ ಇದರಲ್ಲಿ ಸ್ಪ್ರೇ ಮಾಡುವಂತದ್ದು ಅತ್ಯಂತ ಸುಲಭ. ಹಾಗಾಗಿ ಈ ಡ್ರೋನ್ ನ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಸಸ್ಯ ಜಾತ್ರೆಗೆ ಬಂತ್ರಿ ಅಂತ ಹೇಳಿದ್ರೆ ಇವರ ಒಂದು ಕಾಂಟ್ಯಾಕ್ಟ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇವ್ರು ಇವಾಗಲೇ ಹೇಳಿದ್ರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಯಾವುದು ಅಂತ, ಅದನ್ನ ನೀವು ಪಡ್ಕೊಳ್ಬಹುದಾಗಿದೆ. ಹಾಗಾಗಿ ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಮುಂದಿನ ಸ್ಟಾಲ್ ಅನ್ನು ನೋಡೋಣ. ಹಾಗೆ ನೀವು ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಪುತ್ತೂರ್ದ ಮುತ್ತು ಪೊಟ್ಯಾಟೊ ಟ್ವಿಸ್ಟರ್ ಇರುವಂತದ್ದು. ಈಗ ಎಲ್ಲರಿಗೂ ಇಷ್ಟ ಆಗುತ್ತೆ ಪೊಟ್ಯಾಟೊ ಟ್ವಿಸ್ಟರ್, ಹಾಗಾಗಿ ಅದರ ಸ್ಟಾಲ್ ಕೂಡ ಇದೆ. ಹಾಗೆ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಕರಾವಳಿ ಸ್ವೀಟ್ ಕಾರ್ನ್ ಅವರ ಒಂದು ಸ್ವೀಟ್ ಕಾರ್ನ್ ಸ್ಟಾಲ್ ಅನ್ನ ಕೂಡ ಹಾಕೊಂಡಿದ್ದಾರೆ. ಅಲ್ಲಿ ಕೂಡ ಒಂದಿಷ್ಟು ಫುಡ್ಗಳು ನಿಮಗೆ ಸವಿಯೋದಕ್ಕೆ ಸಿಗುತ್ತೆ. ಫ್ರೂಟ್ಸ್ ಗಳನ್ನ ಮಿಕ್ಸ್ ಮಾಡಿ ಕೂಡ ಇಟ್ಟಿದ್ದಾರೆ, ಅವುಗಳನ್ನ ಕೂಡ ಸವಿಬಹುದು. ಹಾಗೇನೆ ಇಲ್ಲಿ ಪಾವ್ ಬಾಜಿ ಇಂಥದ್ದು ಕೂಡ ಸಿಗ್ತಾ ಇರುವಂಥದ್ದು. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಅಮ್ಮ ಮಶ್ರೂಮ್ ಅವರ ಮನೆಯಲ್ಲೇ ಬೆಳೆಸಿದ ಅಣಬೆಯಿಂದ ಶುಚಿಯಾಗಿ ತಯಾರಿಸಿದ ಕಟ್ಲೆಟ್ ಮತ್ತು ಮೋಮೋಸ್ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಕಟ್ಲೆಟ್ ಹಾಗೆಯೇ ಮೋಮೋಸ್ ಅನ್ನ ಸವಿಬೇಕು ಅನ್ನುವಂತಹ ಯೋಚನೆ ಇರೋರು ಕೂಡ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಕಟ್ಲೆಟ್ ಮತ್ತು ಮೋಮೋಸ್. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ತುಂಬಾನೇ ಸ್ಟಾಲ್ಗಳಿದೆ. ನೀವು ಈವ್ನಿಂಗ್ ಟೈಮಲ್ಲೆಲ್ಲ ಬರ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವೈಲೇಬಲ್ ಇರ್ತಾರೆ ಇವರು. ಪ್ರಭು ಚರ್ಮುರಿ ಅವರ ಸ್ಟಾಲ್ ಇದೆ. ಹಾಗೆಯೇ ಜೋಶ್ ನ್ಯಾಚುರಲ್ ಕ್ಯಾಂಡಿ ಅವರ ಒಂದು ಸ್ಟಾಲ್ ಕೂಡ ಇರುವಂಥದ್ದು. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಫುಡ್ಗಳ ಸ್ಟಾಲ್ಗಳು ಇದೆ. ಇಲ್ಲಿ ಚಟಂಬಡೆ ಆಗಿರ್ಬೋದು, ಹಾಗೆಯೇ ರುಚಿಯಾಗಿರುವಂತಹ ಫುಡ್ಗಳನ್ನ ಅತ್ಯಂತ ರುಚಿಯಾಗಿ ತಯಾರು ಮಾಡಿ ಕೊಡ್ತಾ ಇರುವಂಥದ್ದು. ಸಂಜೆ ಹೊತ್ತಾದಾಗ ಒಂದು ಚಾದ ಜೊತೆಗೆ ಈ ರೀತಿಯಾಗಿರುವಂತಹ ಫುಡ್ಗಳು ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಈವ್ನಿಂಗ್ ಅಲ್ಲಿ ಬರೋರಿಗೆ ಇಲ್ಲಿಗೆ ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಆ ವೆರೈಟಿ ಆಗಿರುವಂತಹ ಫುಡ್ಗಳನ್ನ ಕೂಡ ನೀವಿಲ್ಲಿ ಸವಿಬಹುದಾಗಿದೆ. ಬಿಸಿ ಆಗಿರುವಂತಹ ಬಜ್ಜಿ, ಬೋಂಡ, ಚಟಂಬಡೆ ಇವನ್ನ ಕೂಡ ಸವಿಬಹುದಾಗಿದೆ. ಹಾಗೆಯೇ ಮುಂದೆ ಹೋಗಿ ಮುಂದಿನ ಸ್ಟಾಲ್ಗಳನ್ನ ನೋಡೋದು ಅಂತ ಆದ್ರೆ ಫುಡ್ ಸ್ಟಾಲ್ ಅನ್ನ ನೋಡಿದ್ರಲ್ಲ, ವೆರೈಟಿ ಆಗಿರುವಂತಹ ಫುಡ್ಗಳಿದೆ. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳಾಗಿರ್ಬೋದು, ಡ್ರಾಯಿಂಗ್ ಪುಸ್ತಕ ಇದೆ, ಹಾಗೆಯೇ ಪೆನ್ನು, ಪೆನ್ಸಿಲ್ ಇವೆಲ್ಲವೂ ಕೂಡ ಇದೆ. ಶ್ರೀ ಬಸವೇಶ್ವರ ಟ್ರೇಡರ್ಸ್ ಪುನಃ ಬರೆದು ಅಳಿಸುವ ಪುಸ್ತಕ ಅಂತ ಬರೆದು ಹಾಕಿದ್ದಾರೆ. ಹಾಗಾಗಿ ಇಲ್ಲಿಗೆ ಕೂಡ ಬಂದು ಮಕ್ಕಳಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನ, ಸ್ಲೇಟ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮುಂದೆ ನೋಡೋದು ಅಂತ ಹೇಳಿದ್ರೆ ಒಂದಿಷ್ಟು ಎಲೆಕ್ಟ್ರಿಕ್ ಐಟಮ್ಗಳನ್ನ ಕೂಡ ಇಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಬಾಡಿ ಮಸಾಜರ್ ಕೂಡ ಸಿಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ, ಇವಾಗ ಕಾಲು ಹಿಡ್ಕೊಳ್ಳೋದು ಆ ಥರದ ಸಮಸ್ಯೆಗಳೆಲ್ಲ ಇದ್ರೆ ಈ ಬಾಡಿ ಮಸಾಜ್ ಅನುಕೂಲ ಆಗುತ್ತೆ. ಅವುಗಳು ಕೂಡ ಇಲ್ಲಿ ಇರುವಂಥದ್ದು. ಹಾಗೆಯೇ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಪರಿಶುದ್ಧ ಹತ್ತಿಯಿಂದ ತಯಾರಿಸಿದ ದೀಪದ ಬತ್ತಿಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇರುವಂಥದ್ದು. ಅಲ್ಲಿ ರೇಟ್ ಕೂಡ ಹಾಕಿದ್ದಾರೆ. ಎಷ್ಟು ಕಟ್ಟಿ ತಗೊಂಡ್ರೆ ಎಷ್ಟು ರೇಟ್ ಇರುತ್ತೆ ಅನ್ನೋದನ್ನ ಇಲ್ಲಿದ್ದಾರೆ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮದು ಅಲ್ಲಿ ತುಡಾರ ಅಂತ ನಾವು 8 ವರ್ಷ ಮಾಡ್ತಾ ಇದ್ದೇವೆ. ಅಂದರೆ ನಾವು ಮಿಷಿನೆಲ್ಲ ಸೇಲ್ಸ್ ಮಾಡಿ ಆಮೇಲೆ ಬೈಬ್ಯಾಕೆಲ್ಲ ತಗೊಂಡು ಜನಗಳಿಗೆ ಸೇವೆ ನೀಡ್ತಾ ಇದ್ದೇವೆ. ಹಾಗಾಗಿ ಸ್ಟಾಲ್ ಅವರಿಂದ ಬೈಬ್ಯಾಕ್ ತಗೊಂಡು ಬರ್ತೇನೆ. ಹೀಗೆ ನಮ್ಮದು ಅಮೆಝಾನ್ ಇದೆ, ಆಮೇಲೆ ಈ ಥರ ಸ್ಟಾಲಲ್ಲಿ ಹೋಗ್ತೇವೆ. ಹಾಗೆ ಆನ್ಲೈನ್ ಮಾರ್ಕೆಟ್ ಕೂಡ ಇದೆ, ನಮ್ಮದು ವೆಬ್ಸೈಟ್ ಕೂಡ ಇದೆ. ಹಾಗೆ ರೇಟ್ ಪ್ರೈಸ್ ನಿಮಗೆ ಅದೇ ನಾವು ಹೋಲ್ಸೇಲ್ ಆಗಿ ಮಾಡ್ತಾ ಇರೋದಿಲ್ಲ. ಈಗ ಆಲ್ಮೋಸ್ಟು ಈಗ ಎಕ್ಸಿಬಿಷನ್ ಎಲ್ಲ ಹೋದರೆ ಹೋಲ್ಸೇಲ್ ಆಗಿ ಕೊಡ್ತಾ ಇದ್ದೇವೆ. ಹಾಗೆ ಅಂದರೆ ನಿಮಗೆ 2000 ಬತ್ತಿಗೆ ನಿಮಗೆ ಒಂದು 200 ರೂಪಾಯಿ ಥರ ಹೋಲ್ಸೇಲ್ ಆಗಿ ಕೊಡ್ತಾ ಇದ್ದೇವೆ. ಔಟ್ಸೈಡ್ ಅಂಗಡಿಯಲ್ಲಿ ನಿಮಗೆ ಇದಕ್ಕಿಂತ ಜಾಸ್ತಿ ಇದೆ ರೇಟು. ರೆಸ್ಪಾನ್ಸು ಓಕೆ, ಅಲ್ಲಿಂದ ಅಲ್ಲಿಗೆ. ಹಾಗೆ ನೋಡ್ಬೋದು ನೀವಿಲ್ಲಿ ಬಾಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಪ್ಯಾಕೆಟ್ ಮಾಡಿ ಕೂಡ ಇಟ್ಟಿದ್ದಾರೆ. ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇರುವಂತದ್ದು ಪರಿಶುದ್ಧವಾಗಿರುವಂತಹ ಹತ್ತಿಯಿಂದ ತಯಾರು ಮಾಡಿದಂತಹ ಬತ್ತಿಗಳು. ಹಾಗಾಗಿ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಇಲ್ಲಿರುವಂತಹ ಬತ್ತಿಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಹಾಗೆಯೇ ಮುಂದಿನ ಸ್ಟಾಲ್ಗೆ ಹೋಗೋದಾದ್ರೆ ಪುತ್ತೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಹಾಗೆಯೇ ಲೈಟಿಂಗ್ಸ್ ಗಳನ್ನ ಮಾರಾಟ ಮಾಡೋದ್ರ ಮೂಲಕ ಹೆಸರುವಾಸಿಯಾಗಿರುವಂತಹ ಪಶುಪತಿ ಎಲೆಕ್ಟ್ರಾನಿಕ್ಸ್ ನವರ ಮಳಿಗೆ ಕೂಡ ಇಲ್ಲಿದೆ. ಇವರ ಶಾಪ್ ಇರುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ. ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಮುಂಭಾಗದಲ್ಲಿ ಇರುವಂತದ್ದು. ಇವರದಾದಂತಹ ಸ್ಟಾಲ್ ಅನ್ನು ಕೂಡ ಹಾಕಿ
ಹಾಕಿದ್ದಾರೆ. ಎಲೆಕ್ಟ್ರಾನಿಕ್ಸ್ನ ಐಟಮ್ಗಳು ಕೂಡ ಇದೆ, ಲೈಟ್ಸ್ ಆಗಿರ್ಬೋದು, ಎಲ್ಲ ಐಟಮ್ಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ತುಂಬಾ ಗ್ರಾಹಕರಿಂದ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪಶುಪತಿ ಅಂತ ಹೇಳಿದ್ರೆ ಫೇಮಸ್ ಆಗಿರುವಂತದ್ದು. ಹಾಗಾಗಿ ಇಲ್ಲಿಗೆ ಸಸ್ಯ ಜಾತ್ರೆಗೆ ಬಂದ್ರು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಸ್ಟಾಲ್ಗಳಿಗೂ ಸುತ್ತಾಡಿ ಪಶುಪತಿಯಿಂದ ಕೂಡ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಹಾಗಾಗಿ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಮಲ್ಟಿ ಬ್ರ್ಯಾಂಡೆಡ್ ಐಟಮ್ಗಳನ್ನ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಇದು ಪಶುಪತಿ ಅವರ ಮಳಿಗೆ. ಸಸ್ಯ ಜಾತ್ರೆಯ ಮೆರುಗನ್ನೇ ತುಂಬಿಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ನೀವು ನೋಡಬಹುದು ಜಾತ್ರೆಯ ಸಂದರ್ಭದಲ್ಲಿ ಹಲವಾರು ಬಟ್ಟೆಗಳ ಸ್ಟಾಲ್ ಅನ್ನು ಕೂಡ ಹಾಕಿರ್ತಾರೆ. ಹಾಗೆಯೇ ಸಸ್ಯ ಜಾತ್ರೆಯಲ್ಲಿ ಕೂಡ ಹಾಗೆಯೇ ಬಟ್ಟೆಯ ಸ್ಟಾಲ್ ಕೂಡ ಇದೆ. ಎಲ್ಲಾ ಮಕ್ಕಳಿಗೆ ಬೇಕಾಗಿರುವಂತಹ, ದೊಡ್ಡವರಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಬಟ್ಟೆಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ನೀವು ಈ ಭಾಗದಲ್ಲಿ ನೋಡೋದು ಅಂತ ಹೇಳಿದ್ರೆ ನೈಸರ್ಗಿಕವಾಗಿರುವಂತಹ ಗೊಬ್ಬರಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಇದು ಕೋಕೋಪೀಟ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬೀಜಗಳು ಕೂಡ ಸಿಗ್ತಾ ಇದೆ. ಸಸ್ಯ ಜಾತ್ರೆ ಅಂತ ಹೇಳಿದಾಗ ತುಂಬಾ ಜನರಿಗೆ ಸಸ್ಯಗಳ ಬಗ್ಗೆನೇ ಯೋಚನೆಗಳಿರುತ್ತೆ. ಹಾಗಾಗಿ ನೀವು ಸಸ್ಯಗಳನ್ನ ಇಲ್ಲಿಂದ ಪರ್ಚೇಸ್ ಮಾಡೋದ್ರ ಜೊತೆಗೆ ಇಲ್ಲಿ ಬೀಜಗಳು ಕೂಡ ಇದೆ. ನೋಡಬಹುದು ನೀವು ಹಲವಾರು ಹೂವಿನ ಬೀಜಗಳು ಇದೆ, ತರಕಾರಿಯ ಬೀಜಗಳಿದೆ, ಹಣ್ಣಿನ ಬೀಜಗಳು, ಈ ತರ ವೆರೈಟಿ ಆಗಿರುವಂತಹ ಬೀಜಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡಬಹುದು ಆರ್ಗ್ಯಾನಿಕ್ ಕಾಂಪೋಸ್ಟ್ಗಳು ಕೂಡ ಇರುವಂಥದ್ದು. ಇದನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಹಾಗೆಯೇ ಮುಂದೆ ಹೋಗೋದು ಅಂತ ಹೇಳಿದರೆ ಇಲ್ಲಿ ಈಶ್ವರ ದೇಸಿ ಗೋಸೇವಾ ಮತ್ತು ಆರ್ಗ್ಯಾನಿಕ್ ಕೇಂದ್ರ ಮುಳ್ಳಹಳ್ಳಿ ಅನ್ನುವಂತಹ ಸ್ಟಾಲ್ ಕೂಡ ಇದೆ. ಇಲ್ಲಿ ಎಲ್ಲ ರೀತಿಯಾದಂತಹ ನೋವಿಗೆ ಬೇಕಾಗಿರುವಂತಹ ಔಷಧಿಯಾಗಿರುವಂತಹ ಸ್ಟಾಲ್ ಅನ್ನು ಕೂಡ ಹಾಕಿದ್ದಾರೆ. ನೋಡಬಹುದು ನೀವು ದೇಸಿ ಗೋಮೂತ್ರ ಅರ್ಕ, ಅದರಿಂದ ತಯಾರು ಮಾಡಿದಂತಹ ಮಧುನಾಶಿನಿ ಅಂತ, ತುಳಸಿ, ಸ್ಲಿಮ್ಲಾ ಅರ್ಕ, ಈ ತರ ತುಂಬಾನೇ ವೆರೈಟಿ ಆಗಿರುವಂತಹ ಆರೋಗ್ಯಕ್ಕೆ ಬೇಕಾಗಿರುವಂತಹ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು. ಹಾಗೇನೆ ನೀವು ಈ ಭಾಗದಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಬಟ್ಟೆಗಳ ಸ್ಟಾಲ್ ಇದೆ. ಇಲ್ಲಿ ಯಾವುದೇ ರೀತಿಯಂತ ಆ ಭಾಗದಲ್ಲಿ ನೀವು ನೋಡಬಹುದು ಯಾವುದೇ ರೀತಿಯ ಬಟ್ಟೆನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ 250 ರೂಪಾಯಿ ಮಾತ್ರ. ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಸೆಟ್ಗಳಿದೆ 250 ರೂಪಾಯಿಗೆ. ಹಾಗೆಯೇ ಟಾಪ್ಸ್ ಇದೆ, ವೆರೈಟಿ ಆಗಿರುವಂತಹ ಡಿಸೈನ್ ನಲ್ಲಿ, ಕಲರ್ ನಲ್ಲಿ ಇರುವಂತದ್ದು 250 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಕೂಡ ಹಾಗೆಯೇ ತುಂಬಾನೇ ಚೆನ್ನಾಗಿರುವಂತಹ ಟಾಪ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಎಲ್ಲಾನು ಇದೆ. ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ತುಂಬಾ ಜನ ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. 250 ಮತ್ತು 400 ರೂಪಾಯಿಗೆ ತುಂಬಾನೇ ಚೆನ್ನಾಗಿರುವಂತಹ ಬಟ್ಟೆಗಳು ಕೂಡ ಸಿಗ್ತಾ ಇರುವಂತದ್ದು. ಹಾಗೆಯೇ ನೀವು ಮುಂದೆ ಬರ್ತೀರಾ ಅಂತಂದ್ರೆ ಫ್ಯಾನ್ಸಿ ಐಟಮ್ಗಳು, ಮಕ್ಕಳಿಗೆ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಫ್ಯಾನ್ಸಿ ಐಟಮ್ಗಳನ್ನ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಹೆಚ್ಚು ಖುಷಿ ಇರುತ್ತೆ. ಹಾಗಾಗಿ ಫ್ಯಾನ್ಸಿ ಐಟಮ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಕಿವಿಯೋಲೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಅತ್ಯಂತ ಕಡಿಮೆ ಬೆಲೆಗೆ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಯಾವುದೇ ಐಟಮನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಕೇವಲ 20 ರೂಪಾಯಿ ಮಾತ್ರ. ಅನೌನ್ಸ್ ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ, ಕೇವಲ 20 ರೂಪಾಯಿ ಮಾತ್ರ ಯಾವುದೇ ಐಟಮನ್ನು ಪರ್ಚೇಸ್ ಮಾಡಿದರೆ ಕೂಡ. ಹಾಗೆಯೇ ಇಲ್ಲಿ ಮುಂದೆ ಬರೋದು ಅಂತ ಹೇಳಿದ್ರೆ ಇಲ್ಲಿ ಶ್ರೀ ಪೂರ್ಣ ಹರ್ಬಲ್ಸ್ನವರ ಪಂಚಗವ್ಯ ಪ್ರೋಬಯೋಟಿಕ್ ದ್ರಾವಣ ಮಾರಾಟ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನನ್ನ ಹೆಸರು ಭಾಗೀರಥಿ. ನಮ್ಮ ಸ್ಟಾಲು ದೇಶೀಯ ಸ್ಥಳೀಯ ಹಸುವಿನಿಂದ ಮಾಡಿದಂಥ ಅದರ ನೋಡಿ ಪಂಚಗವ್ಯ ಪ್ರೋಬಯೋಟಿಕ್ ಅಂತ ಇಲ್ಲಿ ನೋಡಬಹುದು. ಅಲ್ಲಿ ಬ್ಯಾನರ್ ಅನ್ನ ಕೂಡ ಹಾಕಿದ್ದಾರೆ. ಯಾವೆಲ್ಲ ಬೆಳೆಗೆ ಸೂಕ್ತ ಇದು ಅಂತ ಅಡಿಕೆ, ಕೊಕ್ಕೋ, ಕರಿಮೆಣಸು, ಹಣ್ಣಿನ ಗಿಡಗಳು, ಹಾಗೆಯೇ ತರಕಾರಿ ಗಿಡಗಳಿಗೆ ಇವೆಲ್ಲವೂ ಕೂಡ ಅನುಕೂಲವಾಗುವಂಥದ್ದು. ಇದು ಸಗಣಿಯಿಂದ ತಯಾರು ಮಾಡಿರುವಂಥದ್ದು ನೋಡಬಹುದು ನೀವು. ಇವೆಲ್ಲವೂ ಕೂಡ ನಿಮಗೆ ನಾರ್ಮಲ್ ಆಗಿ ನೀವು ಎಲ್ಲಾದ್ರೂ ಹುಡುಕ್ತೀರಾ ಅಂತ ಹೇಳಿದ್ರೆ ಸಿಗೋದು ಕಷ್ಟ. ಬಟ್ ಕಾಂಟ್ಯಾಕ್ಟ್ ಮಾಡುವ ಮೂಲಕವೇ ನಿಮಗೆ ಪಡ್ಕೊಳ್ಬಹುದು. ಆದ್ರೆ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ನೀವು ಹಾಗೇನೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮಗೆ ಇದ್ರದ್ದು ಬೇಕು ಅಂತ ಹೇಳಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹೇಳೋದು ಅಂತ ಹೇಳಿದ್ರೆ 944855136 ಶ್ರೀ ಪೂರ್ಣ ಹರ್ಬಲ್ಸ್ ಅಂತ. ಇದನ್ನ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದಾಗಿದೆ. ಹಾಗೇನೆ ಶ್ರೀ ಪೂರ್ಣ ಅವರ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಕೂಡ ಇರುವಂತದ್ದು ಹೊಸಮಠದಲ್ಲಿ ಇರುವಂತದ್ದು ಇದು. ಹಾಗಾಗಿ ಇಲ್ಲಿಗೆ ಕೂಡ ನೀವು ಭೇಟಿ ಕೊಡಬಹುದು. ಕ್ಲಿನಿಕ್ ಕೂಡ ಇದೆ ಇವ್ರದ್ದು. ಹಾಗೇನೆ ಆಸ್ಪತ್ರೆ ಕೂಡ ಇರುವಂತದ್ದು. ಮಸಾಜ್ ಆಗಿರ್ಬೋದು, ಈ ತರ ಯಾವುದಾದ್ರೂ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ತು ಅಂತ ಹೇಳಿದಾಗ ತುಂಬಾ ಜನರಿಗೆ ಆಯುರ್ವೇದದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವಂತದ್ದು ಸೂಕ್ತ ಅಂತ ಅನಿಸುತ್ತೆ. ಅವರು ನೀವು ಶ್ರೀ ಪೂರ್ಣ ಇವರನ್ನ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಕೂಡ ನೀವು ಪಂಚಕರ್ಮ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಎಸ್, ಹಾಗೇನೆ ಸನ್ನಿಧಿ ಪ್ರಾಕೃತಿಕ ಪೇಂಟ್ ಕೂಡ ಇದೆ. ಮೇಡಮ್ ಜೊತೆ ಮಾತಾಡಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಹೇಳಿ ನಿಮ್ಮ ಸ್ಟಾಲ್ ಬಗ್ಗೆ. ಇದು ಸನ್ನಿಧಿ ಪ್ರಾಕೃತಿಕ್ ಪೇಂಟ್, ಹಳೆ ಅಂಗಡಿ ಮಂಗಳೂರಲ್ಲಿ ಇದೆ. ನಾವು ಗೋವಿನ ಸೆಗಣಿಯಿಂದ ಪರಿಸರ ಸ್ನೇಹಿಯಾದ ಪೇಂಟ್ ತಯಾರಿಸ್ತಿದ್ದೇವೆ. 3 ವರ್ಷ ಆಯಿತು. ಈಗ ಸೋಷಿಯಲ್ ಮೀಡಿಯಾ ಮಿತ್ರರಿಂದ ನಮಗೆ ತುಂಬ ಎಂಕರೇಜ್ ಸಿಕ್ಕಿದೆ. ನಾವು ಸೆಗಣಿಯಿಂದ ಪೇಂಟ್ ತಯಾರಿಸುವುದರಿಂದ ಇದು ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದೆ. ಮೇಯ್ನಾಗಿ ಇದು ತಂಪಿನ ಅನುಭವ ಕೊಡ್ತಾ ಇದೆ. ನೀವು ನೋಡಿದಾಗೆ ಇದು ಸೆಗಣಿಯಿಂದ ತಯಾರಿಸಿದ ನೀರು, ಪ್ರೋಸೆಸ್ಡ್
ನೀರು ಇದರಿಂದಾಗಿ ನಾವು ಪೇಂಟನ್ನು ತಯಾರಿಸ್ತಿದ್ದೇವೆ. ಇದು ಬಿಳಿ ಕಲರಲ್ಲಿ ಬರ್ತದೆ, ಮತ್ತು ನಾವು ಯಾವುದೇ ಕಲ್ಲರನ್ನು ಆ್ಯಡ್ ಮಾಡ್ಬೋದು. ಮತ್ತು ಬೇಕರಿ ಸ್ಮೆಲ್ ಇಲ್ಲ. ಹೇಗಿದೆ ರೆಸ್ಪಾನ್ಸ್ ಹೇಗಿದೆ? ಒಳ್ಳೆದಿದೆ ಮೇಡಮ್, ಒಳ್ಳೆದಿದೆ. ಕಾಂಟ್ಯಾಕ್ಟ್ ಮಾಡುವ ಮೂಲಕ ಮಾಡ್ಬೋದು. ನಾವು ಈ ನಂಬರಿಗೆ ನೀವು ಕಾಲ್ ಮಾಡಿದರೆ ನಾವು ಕಳಿಸಿಕೊಡ್ತೇವೆ. ಓಕೆ, ನೋಡ್ಬೋದು ನೀವು ಸನ್ನಿಧಿ ಪ್ರಾಕೃತಿಕ್ ಪೈಂಟ್, ಗೋವಿನ ಸೆಗಣಿಯಿಂದ ತಯಾರಿಸಿದ ಪರಿಸರ ಸ್ನೇಹಿ ಪೈಂಟ್. ಇವಾಗ ಎಲ್ಲರೂ ಕೂಡ ಪರಿಸರ ಸ್ನೇಹಿಯಾಗಿರುವಂತಹ ವಿಚಾರಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಇವರದು ಕೂಡ ವಿನೂತನವಾಗಿರುವಂತಹ ಒಂದು ಪೇಂಟ್ ಅನ್ನು ಕೂಡ ತಯಾರು ಮಾಡಿರುವಂತದ್ದು ಹಲವಾರು ಕಡೆಗಳಲ್ಲಿ ಹಾಕಿದ್ದಾರೆ ಕೂಡ. ಅದು ಕೂಡ ತುಂಬಾ ಜನರಿಂದ ರೆಸ್ಪಾನ್ಸ್ ಕೂಡ ಬಂದಿದೆ, ತುಂಬಾನೇ ಚೆನ್ನಾಗಿದೆ ಅನ್ನುವಂಥದ್ದು. ಹಾಗಾಗಿ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹೇಳೋದಿದ್ರೆ 9008485626 ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಮಂಗಳೂರಿನವರು ಪುತ್ತೂರಿನ ಸಸ್ಯ ಜಾತ್ರೆಗೆ ಬಂದು ಸ್ಟಾಲ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ಉತ್ಸಾಹ ಇದೆ. ಹಾಗಾಗಿ ನೀವು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಮಿರಾಕಲ್ ಗ್ರೋ ಅನ್ನುವಂತ ಒಂದು ಸ್ಟಾಲ್ ಅನ್ನ ಕೂಡ ಹಾಕಿದ್ದಾರೆ. ಕೃಷಿಕರಿಗೆ ಅನುಕೂಲವಾಗುವ ರೀತಿಯಾದಂತಹ ವಿಚಾರಗಳು ಈ ಒಂದು ಸ್ಟಾಲ್ ನಲ್ಲಿ ಇರುವಂತದ್ದು. ಎಸ್ ಜೊತೆ ಮಾತಾಡೋಣ. ಸರ್, ನನ್ನ ಹೆಸರು ವಿಷ್ಣು ಅಂತ, BSc ಬಾಟ್ನಿ ಸೈನ್ಸ್. ಸೊ ಈ ಮಿರಾಕಲ್ ಗ್ರೋ ಅನ್ನೋದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ, ಪುತ್ತೂರು ಕಡೆ ರೈತರಿಗೆ, ಮೇಯ್ನ್ಲಿ ಅಡಿಕೆ ತೆಂಗಿಗೆ ತುಂಬಾ ಅನುಕೂಲ ಉಂಟು. ಸೊ ಇದರಲ್ಲಿ ನಮ್ಮಲ್ಲಿ ಗ್ರ್ಯಾನ್ಯುಲೇಷನ್ ಡೋಲಮೈಟು ಮತ್ತು ಲೈಮ್ ಅನ್ನೋದು ಕೊಡ್ತೀವಿ. ಸೊ ಎಲ್ಲರೂ ಪೌಡರ್ ಫಾರ್ಮಲ್ಲಿ ಕೊಡ್ತಾರೆ, ಅದರ ಬದಲು ನೀವು ಈ ಥರ ಗ್ರ್ಯಾನ್ಯೂಲ್ಸ್ ರೂಪದಲ್ಲಿ ಕೊಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ಸೊ ಮಳೆ ಬಂದರೆ ಸುಣ್ಣ ಅಪ್ಲಿಕೇಶನ್ ಮಾಡಿದಾಗ ಮಳೆ ಬಂದರೆ ಅದು ಕೊಚ್ಕೊಂಡು ಹೋಗುತ್ತೆ, ಅಲ್ಲಿ ನಿಲ್ಲಲ್ಲ. ಈ ಗ್ರ್ಯಾನ್ಯೂಲ್ ಫಾರ್ಮಲ್ಲಿ ಕೊಡೋದ್ರಿಂದ ನಿಮಗೆ ಕಂಪ್ಲೀಟ್ 6 months ಅನ್ನೋದು ನಿಮಗೆ ಸಾಯಿಲಲ್ಲಿ pH-ನ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ 2 ಕಂಟೆಂಟ್ ಇರುತ್ತೆ. ಈ ಕ್ಯಾಲ್ಶಿಯಂ ಇರೋದ್ರಿಂದ ಕಾಯಿ ಉದುರೋದು ಮತ್ತು ಬೆರಿ ಡ್ರಾಪಿಂಗ್ಸ್ ಮತ್ತು ಕಾಯಿ ಒಡೆಯೋದು, ಆಮೇಲೆ ಕೊಳೆ ರೋಗ ಇವೆಲ್ಲ ಕಡಿಮೆ ಆಗುತ್ತೆ. ಸೊ ಈಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ, ಲಾಭವನ್ನು ಹೆಚ್ಚಿಸುತ್ತೆ. ಸೊ ಇದು ಬಂದು ನಿಮಗೆ ಇಲ್ಲಿ ಪುತ್ತೂರಲ್ಲಿ ಗಣೇಶ ಆಗ್ರೋದಲ್ಲಿ ಸಿಗುತ್ತೆ. ಸೊ ಅಲ್ಲೂ ತಗೋಬೋದು. ಇಲ್ಲ ನಿಮಗೆ ಡೈರೆಕ್ಟ್ ಬೇಕು ಅಂದರೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನಾವು ಕಳಿಸ್ತೀವಿ, ಸಪ್ಲೈ ಮಾಡ್ತೀವಿ ಮೇಡಮ್. ತುಂಬಾ ಅನುಕೂಲ ಇದೆ ಇದರಿಂದ. ಓಕೆ, ಮಿರಾಕಲ್ ಗ್ರೋ ಅನ್ನುವಂಥದ್ದು ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನ ಅಂತ ಹೇಳಿದ್ರು. ಯಾವುದೇ ರೀತಿಯಂತ ಕೃಷಿಗೆ ರೋಗಗಳು ಬರಬಾರ್ದು, ಹಾಗೇನೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆಲ್ಲ ಈ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡಬಹುದಾಗಿದೆ. ಸಸ್ಯ ಜಾತ್ರೆ ಅಂತ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟೆ ಇರುವಂಥದ್ದು, ಹಾಗಾಗಿ ಕೃಷಿಯ ಸ್ಟಾಲ್ಗಳು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಕೂಡ ಬಂದ್ರೆ ನೀವು ಈ ಒಂದು ಐಟಮ್ಗಳನ್ನ ಕೂಡ ಪರ್ಚೇಸ್ ಮಾಡಬಹುದಾಗಿದೆ. ಹಾಗೇನೆ ಇಲ್ಲಿ ನೀವು ಮುಂದೆ ಬರ್ತೀರಾ ಅಂತ ಹೇಳಿದ್ರೆ, ಹಾಗೇನೆ ನೀವು ಇಲ್ಲಿ ನೋಡೋದು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಹೂವಿನ ಬೀಜಗಳ ಸ್ಟಾಲ್ ಇದು. ಇಲ್ಲಿ ಎಲ್ಲಾ ರೀತಿಯಂತಹ ಹೂವಿನ ಬೀಜಗಳು, ತರಕಾರಿ ಬೀಜಗಳು ಸಿಗುತ್ತೆ. ಕೃಷಿ ಬಿಂಬ ಪತ್ರಿಕೆ ರಾಜ್ಯದ ರೈತ ಕುಟುಂಬದ ಮಾಸಿಕ, ಇವರದಾದಂತಹ ಪತ್ರಿಕೆ ಕೂಡ ಇದೆ. ಅದರ ಮೂಲಕ ಕೂಡ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಜನಮಾನಸಕ್ಕೆ ನೀಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಕೂಡ ಅವರದಾದಂತಹ ಸ್ಟಾಲ್ಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿ ಕೂಡ ನೋಡಬಹುದು ಕೆಲವೊಂದಿಷ್ಟು ಫುಡ್ ಪ್ರಾಡಕ್ಟ್ಗಳನ್ನ ಕೂಡ ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ ಹೋಮ್ ಮೇಡ್ ಆಗಿರುವಂತಹ ಫುಡ್ ಪ್ರಾಡಕ್ಟ್ಗಳು. ಇದನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಹಾಗೆ ಹೂವಿನ ಬೀಜಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದು. ಹಾಗೆಯೇ ಪ್ಲಾಸ್ಟಿಕ್ ಐಟಮ್ಗಳನ್ನ ಕೂಡ ಇಟ್ಟಿದ್ದಾರೆ. ಜಾತ್ರೆಗೆ ಬರ್ತೀರಾ ಅಂತ ಹೇಳಿದಾಗ ಪ್ಲಾಸ್ಟಿಕ್ ಐಟಮ್ಗಳೆಲ್ಲಾನು ಇರುತ್ತೆ. ಇವೆಲ್ಲವೂ ಕೂಡ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕೇವಲ 20 ರೂಪಾಯಿಗಳು ಮಾತ್ರ. ಯಾವುದೇ ಐಟಮ್ ಅನ್ನು ಪರ್ಚೇಸ್ ಮಾಡಿದ್ರು ಕೂಡ 20 ರೂಪಾಯಿ ಮಾತ್ರ. ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಎಲ್ಲ ರೀತಿಯಾದಂತಹ ಮನೆಗೆ ಬೇಕಾಗಿರುವಂತಹ ಐಟಮ್ಗಳು, ಕನ್ನಡಿ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಸ್ಕ್ರಬ್ಬರ್ ಆಗಿರ್ಬೋದು, ಈ ತರ ಎಲ್ಲ ರೀತಿಯಂತಹ ಐಟಮ್ಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಪ್ರತಿ ಒಂದು ವಸ್ತುವಿನ ಬೆಲೆ ಕೂಡ 40 ರೂಪಾಯಿ. ಹಾಗೆಯೇ 3 ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ರ ಅಂತ ಹೇಳಿದ್ರೆ ಕೇವಲ 100 ರೂಪಾಯಿಗಳು ಮಾತ್ರ. ಹೀಗೆ 3 ವೆರೈಟಿಯಲ್ಲಿ ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಸಸ್ಯ ಜಾತ್ರೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಕೇಳುವಂಥದ್ದು ಹೂವಿನ ಗಿಡಗಳು ಇದೆಯಾ ಅಂತ. ಹಾಗಾಗಿ ಸಸ್ಯ ಜಾತ್ರೆಯಲ್ಲಿ ನಿಮಗೆ ಬೇಕಾಗಿರುವಂತಹ ಹೂವಿನ ಗಿಡಗಳು, ಎಲ್ಲಾ ರೀತಿಯಂತ ವೆರೈಟಿ ಆಗಿರುವಂತಹ ಹೂವಿನ ಗಿಡಗಳು ಕೂಡ ಸಿಗ್ತಾ ಇರುವಂಥದ್ದು. ಮಲ್ಲಿಗೆ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ದಾಸವಾಳ, ಈ ತರ ವೆರೈಟಿ ಆಗಿರುವಂತಹ ಹೂವಿನ ಗಿಡಗಳು ಇದೆ. ಜರ್ಬೇರಾ, ಈ ತರ ವೆರೈಟಿ ಆಗಿರುವಂತಹ ಬೇರೆ ಬೇರೆ ಕಲರ್ನಲ್ಲಿ ಹೂವಿನ ಗಿಡಗಳು ಇರುವಂಥದ್ದು. ಹಾಗಾಗಿ ತುಂಬಾ ಜನ ಬಂದು ಹೂವಿನ ಗಿಡಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಗೆ ಒಂದು ಗಿಡವನ್ನ ಪರ್ಚೇಸ್ ಮಾಡಬೇಕು ಅಂತ ಬಂದವರು ಕೂಡ 4-5 ಗಿಡಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಸ್ಯ ಜಾತ್ರೆಯಲ್ಲಿ ಹೂವಿನ ಸ್ಟಾಲ್ಗಳು, ಹೂವಿನ ಗಿಡದ ಸ್ಟಾಲ್ಗಳಿದೆ ಅಲ್ವಾ, ಅದು ಎಲ್ಲರನ್ನ ಕೂಡ ಫಿದಾ ಮಾಡ್ತಾ ಇದೆ. ಹಾಗಾಗಿ ತುಂಬಾ ಜನ ಇಲ್ಲಿಗೇನೆ ಜಾಸ್ತಿಯಾಗಿ ಬಂದು ಹೂವಿನ ಗಿಡಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ತುಂಬಾ ಜನ ಹೂವಿನ ಗಿಡವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೇವಂತಿಗೆ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡೋದಕ್ಕೆ ಕೂಡ ಗಿಡಗಳು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ನೋಡಿದಾಗ ತಗೊಳ್ಳೇಬೇಕು ಅನ್ನೋ ರೀತಿಯಾಗಿ ಗಿಡಗಳು ಇದೆ.
ಎಲ್ಲದರಲ್ಲಿ ಕೂಡ ಹೂವಿದೆ, ಮೊಗ್ಗು ಇದೆ. ಹಾಗಾಗಿ ಇಲ್ಲಿಗೆ ಜಾಸ್ತಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮುಂದೆ ನೀವು ನೋಡೋದು ಅಂತ ಹೇಳಿದ್ರೆ ಇಲ್ಲಿ ಲೈನಲ್ಲಿ ಹೂವಿನ ಗಿಡಗಳ ಸ್ಟಾಲ್ಗಳೇ ಜಾಸ್ತಿಯಾಗಿ ಇರುವಂಥದ್ದು. ಎಲ್ಲವನ್ನ ಕೂಡ ಒಟ್ಟಿಗೆ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಸ್ಟಾಲ್ನ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ವ್ಯಕ್ತಿಗಳ ಹೂವಿನ ಸ್ಟಾಲ್ಗಳು ಇದು, ಗಿಡಗಳ ಸ್ಟಾಲ್ಗಳು ಇದು. ಇಲ್ಲಿ ನೀವು ನೋಡಬಹುದು ಅಲಂಕಾರಿಕವಾಗಿರುವಂತಹ ಹೂವುಗಳು. ಇಲ್ಲಿ ನಿನ್ನೆ ಪ್ರಥಮ ದಿನ ನಿನ್ನೆ ಅಲ್ವಾ, ಹಾಗಾಗಿ ಇಲ್ಲಿ ಇದು ಫುಲ್ ಆಗಿತ್ತು. ಬಟ್ ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗಿ ಖಾಲಿ ಆಗಿದೆ. ಹಾಗಾಗಿ ಎಷ್ಟು ಜನರಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳೋದು ಅದರಿಂದಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕೂಡ ನೋಡ್ಬೋದು ತುಂಬಾ ಅಲಂಕಾರಿಕವಾಗಿರುವಂತಹ ಗಿಡಗಳು ಇದೆ. ತಾವರೆ ಗಿಡಗಳಾಗಿರ್ಬೋದು, ಅದರಲ್ಲಿ ಕೂಡ ಹಾಗೆಯೇ ನೋಡ್ಬೋದು ನೀವು ಮೊಗ್ಗುಗಳು ಇದೆ. ಹಾಗಾಗಿ ಇವೆಲ್ಲವನ್ನ ಕೂಡ ನೀವು ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದರೆ ಪರ್ಚೇಸ್ ಮಾಡ್ಬೋದು. ಟೊಮೆಟೊ ಗಿಡ ಕೂಡ ಇದೆ, ತರಕಾರಿಯ ಗಿಡಗಳು ಇದೆ, ಹಣ್ಣಿನ ಗಿಡಗಳು ಇದೆ, ಹೂವಿನ ಗಿಡಗಳು ಕೂಡ ಇರೋವಂಥದ್ದು. ಎಸ್, ತಾವರೆ ನೋಡ್ಬೋದು ನೀವು, ಇಲ್ಲಿ ಗಿಡ ಇದೆ, ಇಲ್ಲಿ ಹೂ ನೋಡ್ಬೋದು ನೀವು. ತಾವರೆ ಎಷ್ಟು ದೊಡ್ಡದಾಗಿ ಆಗಿದೆ ಅಂತ ನೋಡ್ಬೋದು. ಈ ಗಿಡ ಕೂಡ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಪರ್ಚೇಸ್ ಆರಾಮ್ಸೆ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದಾಗಿದೆ. ಈ ಲೈನ್ನಲ್ಲಿ ಹೂವಿನ ಗಿಡಗಳನ್ನೇ ಮಾರಾಟ ಮಾಡ್ತಾ ಇರುವಂಥದ್ದು ನೇತ್ರಾವತಿ ನರ್ಸರಿಯವರು ದಾಸಕೋಡಿಯಿಂದ ಬಂದಿರುವಂಥದ್ದು. ಇವರದ್ದು ಕೂಡ ಹಾಗೆಯೇ ಹೂವಿನ ಸ್ಟಾಲ್ ನೋಡ್ಬೋದು ನೀವು, ಎಷ್ಟೊಂದು ಹೂವಿನ ಗಿಡಗಳು ಇದೆ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಜಾಸ್ತಿಯಾಗಿ ಹೂವಿನ ಗಿಡಗಳು ಅಂತ ಹೇಳಿದರೆ ಪ್ರೀತಿ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳೇ ಜಾಸ್ತಿಯಾಗಿ ಹೂವಿನ ಗಿಡವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬಾ ವೆರೈಟಿ ಆಗಿರುವಂತಹ ತುಂಬಾ ಚೆನ್ನಾಗಿರುವಂತಹ ಹೂವಿನ ಗಿಡಗಳು ಸಿಗ್ತಾ ಇದೆ. ಹಾಗಾಗಿ ಇವರು ಕೂಡ ಹಾಗೆಯೇ ಒಂದು ಹೂವಿನ ಗಿಡವನ್ನು ಇಟ್ಕೊಂಡಿದ್ದಾರೆ. ಹೂವಿನ ಗಿಡಗಳ ಸ್ಟಾಲ್ಗಳನ್ನು ನೋಡಿದ್ರಲ್ಲ, ಎಲ್ಲ ರೀತಿಯಾದಂತಹ ಹೂವಿನ ಗಿಡಗಳು, ತರಕಾರಿಯ ಗಿಡಗಳು, ಹಣ್ಣಿನ ಗಿಡಗಳು ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಕಲ್ಕಿ ಗ್ರೋ ಬ್ಯಾಗ್ ಅಂತ ನೈಸರ್ಗಿಕವಾಗಿ ಇರುವಂತಹ ಬ್ಯಾಗ್ಗಳು ಇದು. ಇಲ್ಲಿ ಗಿಡವನ್ನು ಕೂಡ ನೆಟ್ಟಿದ್ದಾರೆ. ಇದರಿಂದಾಗಿ ಯಾವುದೇ ರೀತಿಯಾಗಿ ಪ್ರಕೃತಿಗೆ ಹಾನಿ ಆಗೋದಿಲ್ಲ ಅನ್ನೋ ರೀತಿಯಾದಂತಹ ಬ್ಯಾಗ್ಗಳು ಇದು. ಎಲ್ಲ ಸೈಜ್ನಲ್ಲಿ ಕೂಡ ಇಟ್ಟಿದ್ದಾರೆ. ಕೇಳೋಣ, ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಅನೀಶ್. ನಿಮ್ಮ ಸ್ಟಾಲ್ ಬಗ್ಗೆ ಡೀಟೇಲ್ಸ್. ಇದು HDP ಕೋಟೆಡ್ ಬರುತ್ತೆ ಮೇಡಮ್. ಇದಕ್ಕೆ ಹೈ ಡೆನ್ಸಿಟಿ ಪಾಲಿಥೆನಿಕ್ ಅಂತ. ಇದು 5 to 6 years ಬರುತ್ತೆ ನಿಮಗೆ. ಯಾವುದೇ ಒಂದು ರೀತಿ ಹರಿದೋಗಲ್ಲ. ಟೆರೆಸ್ ಗಾರ್ಡನ್ ಎಲ್ಲ ಮಾಡಲಿಕ್ಕೆ ತುಂಬ ಯೂಸ್ ಆಗಿರುತ್ತೆ. ಇದರಲ್ಲೊಂದು 10 ಟೈಪ್ ಆಫ್ ಬ್ಯಾಗ್ಸ್ ಇದೆ ಸೈಜಲ್ಲಿ. ಚೆನ್ನಾಗಿದೆ ಮೇಡಮ್, ಇಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ, ಖಾಲಿ ಆಗ್ತಾ ಇದೆ. 30 rupees, 40 rupees, 60, 80, 140, 150 ಹೀಗೆ ಇಟ್ಟಿದೆ. ಹಾಂ, ಅವರೇ ಬೆಳೆದಿರೋದು. ನಾವು ಕೃಷಿಕರು, ಜಿಲ್ಲಾ ಮಟ್ಟದ ರೈತ ಸಾಧಕಿ ನಾನು. ಆರ್ಗ್ಯಾನಿಕ್ ನಾವೇ ಸಾವಯವ ಗೊಬ್ಬರದಿಂದ ಮಾಡಿರುವಂಥದ್ದು ಹಣ್ಣಿದು. ಚೆನ್ನಾಗಿ ಸ್ವಲ್ಪ ಕಡಿಮೆ ಮಟ್ಟಿಗೆ ರೆಸ್ಪಾನ್ಸ್ ಇದೆ ಇಲ್ಲಿ. ಹಣ್ಣು ಯಾರು ತಗೊಳ್ತಾ ಇಲ್ವೇನೋ, ತಿಂತ ಏನೋ ಗೊತ್ತಾಗ್ತಾ ಇಲ್ಲ. ಓಕೆ, ತಂದಿರೋದಕ್ಕೆ ಅದು ನಾವೇ ಬೆಳೆದಿರೋದು. ನಾನು ಕೃಷಿಕರು. ನಾನು ಸೌತೆ, ಕಲ್ಲಂಗಡಿ, ಗುಂಬಳ, ಹಾಗೆ ಸೊಪ್ಪು ಗಿಪ್ಪು ಎಲ್ಲ ನೋಡ್ತೇನೆ. ಅದೆಲ್ಲ ತಂದಿಲ್ಲ. ಸೌತೆ ಎಲ್ಲ ಇಲ್ಲಿ ಇದೆಯಲ್ಲ, ಮತ್ತು ಅಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ಆಗ್ತದಲ್ಲ, ಅದಕ್ಕೆ ಅಲ್ಲೇ ಮಾರಿ ಬಂದಿರೋದು. ಓಕೆ. ಹಾಗೆಯೇ ಇಲ್ಲೊಂದು ಸ್ಟಾಲ್ ನೋಡ್ಬೋದು ನೀವು. ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ ಮಂಗಳೂರು, 3F ಆಯಿಲ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್, ತಾಳೆ ಬೆಳೆಯಿರಿ ಬದುಕು ಬೆಳಗಿರಿ ಅಂತ ತಾಳೆಯಿಂದ ಮಾಡಿರುವಂಥ ಐಟಮ್ಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಗಿಡ ಕೂಡ ಇಟ್ಟಿದ್ದಾರೆ. ಹಾಗೆಯೇ ಬೇರೆ ಬೇರೆ ತರಕಾರಿಯ ಗಿಡಗಳು ಕೂಡ ಇದೆ, ಸಣ್ಣದಾಗಿರುವಂಥ ಗಿಡಗಳು. ಇದನ್ನು ಕೂಡ ನೀವು ಕೊಂಡೋಗಿ ಮನೆಯಲ್ಲಿ ಆರಾಮವಾಗಿ ಕೃಷಿಯನ್ನು ಮಾಡ್ಬೋದು, ತರಕಾರಿಯ ಕೃಷಿಯನ್ನು ಮಾಡ್ಬೋದು. ಬೇರೆ ಗೇರಿನ ಗಿಡ ಕೂಡ ಇದೆ ಇಲ್ಲಿ. ಕೃಷಿಗೆ ಸಂಬಂಧಪಟ್ಟ ರೀತಿಯಾದಂತಹ ಸ್ಟಾಲ್ ಇದು. ಹಾಗೆಯೇ ನಾವು ಇಲ್ಲಿ ಮುಂದೆ ನೋಡೋದು ಅಂತ ಹೇಳಿದರೆ ಪಾಟ್ ಎಲ್ಲ ಇಟ್ಟಿದ್ದಾರೆ. ಕೃಷಿ ಹೂವಿನ ಗಿಡವನ್ನು ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಮುಂದೆ ಬಂದಾಗ ಅದನ್ನು ನೆಡೋದಕ್ಕೆ ಪಾಟ್ ಬೇಕಲ್ಲ, ಅದಕ್ಕೆ ಬೇಕಾಗಿರುವಂಥ ಪಾಟ್ಗಳು, ಯಾವುದೇ ರೀತಿಯಂಥ ಕೃಷಿ ತರಕಾರಿ ಆಗಿರ್ಬೋದು ಅಥವಾ ಹೂವಿನ ಗಿಡಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ನೀವು ಇದರಲ್ಲಿ ನೆಡ್ಬೋದಾಗಿದೆ. ಹಾಗಾಗಿ ಅಲ್ಲಿಂದ ಗಿಡವನ್ನು ಪರ್ಚೇಸ್ ಮಾಡೋದು, ಇಲ್ಲಿ ಪಾಟನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಸಿಗುತ್ತೆ ಅಂತ ಹೇಳೋದು ಇದಕ್ಕೆ. ಎಲ್ಲ ರೀತಿಯಾದಂಥ ಪಾಟ್ಗಳು ಇದೆ. ಹಾಗೆಯೇ ಇಲ್ಲಿ ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಸಿರಾಮಿಕ್. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಉಪ್ಪಿನಕಾಯಿ ಎಲ್ಲ ಹಾಕಿ ಇಡೋದಕ್ಕಾಗಿ ಡಬ್ಬಗಳಿದೆ. ಸಿರಾಮಿಕ್ ಐಟಮ್ಗಳು ಇದು ತುಂಬಾ ಚೆನ್ನಾಗಿದೆ. ಸೈಜ್ ವೈಸಲ್ಲಿ ಕೂಡ ಇದೆ, ಸಣ್ಣದು ದೊಡ್ಡದು ಎಲ್ಲವೂ ಕೂಡ. ಉಪ್ಪಿನಕಾಯಿ ಆಗಿರ್ಬೋದು, ಹೀಗೆ ಮನೆಯಲ್ಲಿ ಯಾವುದಾದ್ರೂ ಐಟಮ್ಗಳನ್ನು ಹಾಕಿ ಇಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಭರಣಿಯನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಪ್ಲಾಸ್ಟಿಕ್ ಪ್ಲೇಟ್ ಇದೆ, ಪ್ಲಾಸ್ಟಿಕ್ಕಿಂದ ತಯಾರು ಮಾಡಿದಂಥ ಐಟಮ್ಗಳು ಇದೆ, ಗ್ಲಾಸಿಂದ ತಯಾರು ಮಾಡಿದಂಥ ಐಟಮ್ಗಳು ಕೂಡ ಇದೆ. ಹಾಗೆಯೇ ಇಲ್ಲಿ ಮುಂದೆ ಬರ್ತೀರಾ ಅಂತ ಹೇಳಿದರೆ ಇಲ್ಲಿ ಸಸ್ಯ ಜಾತ್ರೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳ ಜೊತೆಗೇನೆ ಕಾರುಗಳನ್ನು ಕೂಡ ಪ್ರದರ್ಶನಕ್ಕಿಟ್ಟಿದ್ದಾರೆ. ಪ್ರದರ್ಶನ ಮತ್ತು ಮಾರಾಟ ಇರುವಂಥದ್ದು ಕಾರುಗಳನ್ನು ನೋಡ್ಬೋದು ನೀವು. ಹಾಗೆಯೇ ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್
ಸ್ಕೂಟರ್ ಕೂಡ ಇರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಕಾರುಗಳ ಮಾಹಿತಿಯನ್ನ ಕೂಡ ನೀವು ಇಲ್ಲಿಂದ ಪಡ್ಕೊಳ್ಬಹುದಾಗಿದೆ. ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಇಲ್ಲಿ ನೀವು ಮಾಹಿತಿಯನ್ನ ಪಡ್ಕೊಂಡ್ರೆ ಇವರ ಶೋರೂಮ್ ಮುಖಾಂತರ ನೀವು ಪರ್ಚೇಸ್ ಕೂಡ ಮಾಡಬಹುದಾಗಿದೆ. ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಯಾಕೆ ಇಲ್ಲಿಗೆ ಬಂದು ನೀವು ಇಲ್ಲಿಂದ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಅವರು ಫ್ರೀ ಆಗಿ ಸಿಗ್ತಾರೆ, ಆರಾಮಾಗಿ ಸಿಗ್ತಾರೆ. ಯಾವುದೇ ಒಂದು ಕಾರ್ನ ನಿಮಗೆ ಡೀಟೇಲ್ ಅನ್ನ ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಕಾರುಗಳ ಮಾರಾಟ ಮತ್ತು ಪ್ರದರ್ಶನ ಕೂಡ ನಡೀತಾ ಇದೆ. ಇಲ್ಲಿ ನೋಡಬಹುದು ನೀವು ಡೀಟೇಲ್ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಅದರ ಡೀಟೇಲ್ ಅನ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗೆಯೇ ಮುಂದೆ ಕೂಡ ಹಾಗೆಯೇ ಕಾರುಗಳ ಪ್ರದರ್ಶನ ಕೂಡ ನಮ್ಮ ಈ ಒಂದು ಸಸ್ಯ ಜಾತ್ರೆಯಲ್ಲಿ ಇರುವಂಥದ್ದು. ಸಸ್ಯ ಜಾತ್ರೆಯಲ್ಲಿ ಹೋಮ್ ಗ್ರೋನ್ ಬಯೋಟೆಕ್ ಅನ್ನುವಂತಹ ಒಂದು ಶಾಪ್ ಅನ್ನ ಕೂಡ ಹಾಕಿದ್ದಾರೆ. ಇಲ್ಲಿ ನಿಮಗೆ ಎಲ್ಲಾ ರೀತಿಯಾದಂತಹ ಹಣ್ಣಿನ ಗಿಡಗಳು ಸಿಗುತ್ತೆ. ಸ್ಪೆಷಲ್ ಆಗಿ ರಂಬೂಟನ್ ನೀವು ನೋಡಬಹುದು. ಇವಾಗ ಎಲ್ಲಿ ನೋಡಿದ್ರೆ ಕೂಡ ಜಾಸ್ತಿಯಾಗಿ ಇರುವಂತದ್ದು ಅಂತ ಹೇಳಿದ್ರೆ ರಂಬೂಟನ್, ಇದ್ರ ಗಿಡ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅವುಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಹಣ್ಣಿನ ಗಿಡವನ್ನ ಪರ್ಚೇಸ್ ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕೂಡ ನೀವು ಇಲ್ಲಿಂದ ಪಡ್ಕೊಳ್ಬಹುದಾಗಿದೆ. ಯಾವುದೇ ಗಿಡದ ಮಾಹಿತಿಯನ್ನ ಕೂಡ ಬೇಕಾದ್ರೂ ನಿಮಗೆ ಇಲ್ಲಿ ಕೊಡ್ತಾರೆ. ನೋಡಬಹುದು ನೀವು ಗಿಡಗಳನ್ನ ಎಷ್ಟೊಂದು ಚೆನ್ನಾಗಿದೆ, ಸಮೃದ್ಧವಾಗಿದೆ ಅಂತ. ಹಾಗಾಗಿ ನೀವು ಈ ಒಂದು ಸ್ಟಾಲ್ಗೆ ಬಂದು ಸಸ್ಯಗಳನ್ನ, ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಪ್ರಯೋಜನ ಇರುತ್ತೆ. ಯಾಕಂತ ಹೇಳಿದ್ರೆ ಮಾಹಿತಿ ಕೂಡ ಕೊಡ್ತಾರೆ. ಅದರ ಜೊತೆಗೆ ಹಣ್ಣಿನ ಗಿಡಗಳು ಇಲ್ಲಿ ನೋಡಬಹುದು ನೀವು ಸಣ್ಣ ಸಣ್ಣ ಗಿಡದಲ್ಲೇ ಹಣ್ಣುಗಳು ಆಗುವಂಥದ್ದು. ಹಾಗಾಗಿ ನೀವು ಹೋಮ್ ಗ್ರೋನ್ ಬಯೋಟೆಕ್ ಇಲ್ಲಿಂದ ನೀವು ನೈಸರ್ಗಿಕವಾಗಿ ಯಾವುದೇ ರೀತಿಯಂಥ ಕೃಷಿಯನ್ನು ಮಾಡಬೇಕು ಅಥವಾ ನಾವು ಮನೆಯಲ್ಲೇ ಹಣ್ಣುಗಳನ್ನು ಬೆಳಿಬೇಕು ಅಂತ ಇದ್ರೆ ಇಲ್ಲಿಗೆ ಬಂದು ನೀವು ಗಿಡಗಳನ್ನು ಪರ್ಚೇಸ್ ಮಾಡಬಹುದಾಗಿದೆ. ಪುತ್ತೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾಗಿರುವಂತಹ ಮುಳಿಯಾ ಜುವೆಲ್ಸ್ನವರ ಸ್ಟಾಲ್ ಕೂಡ ಹಾಕಿರುವಂಥದ್ದು. ಮುಳಿಯಾ ಜುವೆಲ್ಸ್ ಅನ್ನುವಂಥದ್ದು ಗೊತ್ತಿದೆ. ಹಾಗೆಯೇ ಹೊಸತನವನ್ನು ಸೃಷ್ಟಿಸ್ತಾ ಇರುವಂಥದ್ದು ಕೂಡ ಮುಳಿಯಾ ಜುವೆಲ್ಸ್. ಹಾಗೆಯೇ ಮುಳಿಯಾ ಪ್ರಾಪರ್ಟೀಸ್ನವರ ಒಂದು ಸ್ಟಾಲ್, ಆ ಕಡೆ ಮುಳಿಯಾ ಜುವೆಲ್ಸ್ ಇದ್ರೆ ಇಲ್ಲಿ ಪ್ರಾಪರ್ಟೀಸ್ ಇದು ಇರುವಂಥದ್ದು. ಎಸ್, ಹಾಗಾಗಿ ಇಲ್ಲಿನ ಮಾಹಿತಿಯನ್ನು ಕೇಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರವೀಣ್. ಮುಳಿಯಾ ಪ್ರಾಪರ್ಟಿ ಅನ್ನೋದು ಆಲ್ಮೋಸ್ಟ್ ನಿಮಗೆ 11 ಪ್ರಾಜೆಕ್ಟ್ ಇದೆ. ಇವಾಗ ಆಲ್ಮೋಸ್ಟ್ ರನ್ನಿಂಗ್ ಇರುವಂಥ ಪ್ರಾಜೆಕ್ಟ್ ಅಂತ ಹೇಳಿದರೆ ದಾಸಕೋಡಿಯಲ್ಲಿ ನಿಮಗೆ ಸದಾಶಿವ ಬಾಗ್ ಫಾರ್ಮ್ ಲ್ಯಾಂಡ್, ಅದು ಇವಾಗ ಹೊಸದಾಗಿ ಲಾಂಚ್ ಆಗಿರುವಂಥದ್ದು. ಇಲ್ಲಿ ನಿಮಗೆ ಸೈಟ್ಗಳು ಮತ್ತು ಸೈಟ್ ಅಂದರೆ ಫಾರ್ಮ್ ಲ್ಯಾಂಡ್ ಆಗಿರ್ತದೆ. ಇದರಲ್ಲಿ ಇರುವಂತಹ ಬೆನಿಫಿಟ್ ಅಂದರೆ ಇದು ಗ್ರೀನರಿ ಮತ್ತು ನಿಮಗೆ ವಾಸವಾಗುವ ಸ್ಥಳದಲ್ಲಿ ಗ್ರೀನರಿಯನ್ನು ಹಾಕಿಕೊಡ್ತೇವೆ. ಅಂದರೆ ಯಾವುದೇ ಫಲವತ್ತಾದ ಅಂದರೆ ಫ್ರೂಟ್ ಬರುವಂತಹ ಗಿಡಗಳನ್ನು ನಾವು ಹಾಕಿಕೊಡ್ತೇವೆ. ಹಾಗೆ ಈ ಲೇಔಟ್ ಹೇಗಿರ್ತದೆ ಅಂತ ಹೇಳಿದರೆ ಇಂಟರ್ಲಾಕ್ಡ್ ಮತ್ತು ಇದು ವಾಟರ್ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಮತ್ತು ಗೋಶಾಲೆಯನ್ನು ಹೊಂದಿರ್ತದೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಇರ್ತದೆ. ಇದು ಇದರಲ್ಲಿ ಮಹತ್ವವಾದ ಒಂದು ಅಂಶ ಆಗಿರ್ತದೆ. ಈ ಪ್ರಾಪರ್ಟಿ ನಿಮಗೆ ಆಲ್ಮೋಸ್ಟ್ ಕಲ್ಲಡ್ಕದಿಂದ ದಾಸಕೋಡಿ ಅನ್ನೋ ಪ್ಲೇಸಲ್ಲಿ ಬರ್ತದೆ. ಅಲ್ಲಿ ಆಲ್ಮೋಸ್ಟ್ 3 ಪ್ರಾಜೆಕ್ಟ್ ಇರುತ್ತೆ. ಒಂದು ಸದಾಶಿವ ಬಾಗ್ ಅಂತ, ಮತ್ತೊಂದು ಪಾರ್ವತಿ ಅಂತ ಹೇಳುವಂಥದ್ದು. ಇದೆರಡು ಇದು ಫಾರ್ಮ್ ಲ್ಯಾಂಡ್ ಆಗಿರ್ತದೆ. ಇನ್ನೊಂದು ಅದರ ಆಪೋಸಿಟ್ ಕನ್ವರ್ಷನ್ ಲ್ಯಾಂಡ್ ಆಗಿರ್ತದೆ. ಅದಕ್ಕೂ ಕನ್ವರ್ಷನ್ ಲ್ಯಾಂಡ್ ಇರುವಂಥದ್ದು 150 ಮೀಟರ್ಸಲ್ಲಿದೆ. ಪಾರ್ವತಿ ಅನ್ನೋದು 50 ಮೀಟರ್ಸ್ ಇದೆ ಮೈನ್ ರೋಡಿಗಿಂತ. ಇನ್ನೊಂದು ಇರುವಂತಹದ್ದು 2 ಕಿಲೋಮೀಟರ್ ಅಂದರೆ ಕಲ್ಲಗುಡ್ಡೆ ಅಂತ ಹೇಳುವಂಥ ಪ್ಲೇಸಲ್ಲಿ ಫಾರ್ಮ್ ಲ್ಯಾಂಡ್ ಆಗಿರ್ತದೆ. ಆಲ್ಮೋಸ್ಟ್ ಎಲ್ಲವೂ ಡೆವಲಪ್ಡ್ ಸೈಟೇ. ಪಾರ್ವತಿ ಲ್ಯಾಂಡ್ ಅನ್ನೋದು ಆಲ್ಮೋಸ್ಟ್ 80% ಡೆವಲಪ್ಮೆಂಟ್ ಆಗಿದೆ. ಮತ್ತು ನಿಮಗೆ ಕಲ್ಲಗುಡ್ಡೆ ಅನ್ನೋ ಪ್ಲೇಸಲ್ಲಿ ಇರುವಂಥ ಫಾರ್ಮ್ ಲ್ಯಾಂಡ್ ಇವಾಗ ಡೆವಲಪ್ಮೆಂಟ್ ಲಾಂಚಿಗೆ ಆಗ್ತಾಯಿದೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಬಂದು ವಿಸಿಟ್ ಮಾಡ್ಬೋದು. ಮುಳಿಯಾದವರ ಸ್ಟಾಲ್ ಇದು 2 ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು ಈಗಾಗಲೇ, ಶ್ರೀ ಪಾರ್ವತಿ ಫಾರ್ಮ್ ಲ್ಯಾಂಡ್ ಮತ್ತು ಸದಾಶಿವ ಬಾಗ್ ಅನ್ನುವಂಥದ್ದು. ಈ 2 ಫಾರ್ಮ್ ಲ್ಯಾಂಡ್ಗಳನ್ನು ಕೂಡ ನೀವು ಎಲ್ಲ ರೀತಿಯಂಥ ಮೂಲ ಸೌಕರ್ಯಗಳ ಜೊತೆಗೆ ಜನಮಾನಸಕ್ಕೆ ಹತ್ತಿರ ಇಟ್ಟಿರುವಂಥದ್ದು. ಹಾಗಾಗಿ ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಸಸ್ಯ ಜಾತ್ರೆಯಲ್ಲಿ ಆಕರ್ಷಣ್ ಇಂಡಸ್ಟ್ರೀಸ್ನವರ ಮಳಿಗೆಯನ್ನ ಕೂಡ ಇಟ್ಟಿದ್ದಾರೆ. ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿಯಲ್ಲಿ ಇರುವಂಥದ್ದು. ಇವರದ್ದು ತುಂಬಾ ಫೇಮಸ್ ಆಗಿರುವಂಥದ್ದು ಐಟಮ್ಗಳು ಏನು ಅಂತ ಹೇಳಿದ್ರೆ ರೆಡಿ ವಾಲ್ ಆಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಸಿಟ್ಟಿಂಗ್ ಚೇರ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮಾರಾಟ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆಕರ್ಷಣ್ ಇಂಡಸ್ಟ್ರೀಸ್ನವರ ಕೆಲವೊಂದು ಐಟಮ್ಗಳನ್ನು ಕೂಡ ಇಲ್ಲಿಗೆ ತಂದು ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ, ಮಾರಾಟ ಕೂಡ ಇರುವಂಥದ್ದು. ಹಾಗಾಗಿ ತುಂಬಾ ಜನ ಬಂದು ಇಲ್ಲಿಂದ ಐಟಮ್ಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಕೂಡ ಇರುವಂಥದ್ದು. ಆಕರ್ಷಣ್ ಇಂಡಸ್ಟ್ರೀಸ್ನವರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಬಂದವರು ಇಲ್ಲಿಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು, ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕು, ಅವರಿಗೆ ಏನಾದರೂ ಒಂದು ಬಹುಮಾನವನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇಲ್ಲಿ ಡ್ರಾವನ್ನ ಕೂಡ ಇಟ್ಟಿದ್ದಾರೆ. ಗ್ರಾಹಕರು ಬಂದು ಇಲ್ಲಿ ಹೆಸರನ್ನ ಕೊಟ್ಟು, ನಂಬರನ್ನ ಕೊಟ್ಟು, ಅವರು ಯಾವ ಊರು ಅನ್ನೋದನ್ನ ತಿಳಿಸಿ ಒಂದು ಕೂಪನ್ ಅನ್ನ ಕೊಡ್ತಾರೆ. ಅದನ್ನ ಬಾಕ್ಸಿಗೆ ಹಾಕ್ತಾರೆ. ಆ ಬಾಕ್ಸ್ ಹಾಕಿದ ಮೇಲೆ 2 ಗಂಟೆಗೆ ಒಮ್ಮೆ ಡ್ರಾ ನಡೆಯುತ್ತೆ. ಕೊನೆಯ ದಿನ ಬಂಪರ್ ಡ್ರಾ ಕೂಡ ನಡೆಯುವಂಥದ್ದು. ಎಲ್ಲರ ಹೆಸರು ಇರುವಂತಹ ಚೀಟಿಗಳನ್ನ ಕೂಡ
ಹಾಕಿ ಅದರಲ್ಲಿ ಒಂದು ಚೀಟಿಯನ್ನು ಇಕ್ಕಿ ಬಂಪರ್ ಡ್ರಾ ಕೂಡ ನಡಲಿಕ್ಕೆ ಇರುವಂಥದ್ದು. ಹಾಗಾಗಿ ಆಕರ್ಷಣ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಎಲ್ಲ ಐಟಮ್ಗಳನ್ನು ಸೇಲ್ ಮಾಡ್ತಾರೆ. ಅದರ ಜೊತೆಗೇನೆ ಐಟಮ್ಗಳನ್ನು ಸೇಲ್ ಮಾಡಿದಂಥ ಪರ್ಚೇಸ್ ಮಾಡಿದಂಥ ಗ್ರಾಹಕರಿಗೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದಾಗಿ ಲಕ್ಕಿ ಡ್ರಾವನ್ನು ಕೂಡ ಇಟ್ಟಿರುವಂಥದ್ದು. ಯಾರು ಲಕ್ಕಿಗಳಾಗ್ತಾರೆ ಅನ್ನೋದನ್ನ ಕೂಡ ನಾವು ಕಾಯಬೇಕು. ಬಂಪರ್ ಡ್ರಾ ಕೂಡ ಇದೆ, ಅದರಲ್ಲಿ ಯಾರ ಹೆಸರು ಬರುತ್ತೆ ಅನ್ನೋದನ್ನ ಕೂಡ ನೋಡಬೇಕು. ಹಾಗಾಗಿ ಆಕರ್ಷಣ್ ಇಂಡಸ್ಟ್ರೀಸ್ಗೆ ನೀವು ಬಂದು ಇಲ್ಲಿಯ ಈ ಮಳಿಗೆಯ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಕೃಷಿ ಉಪಕರಣಗಳನ್ನು ಮಾರಾಟ ಮಾಡುವ ಮೂಲಕ ಹತ್ತೂರಿನಲ್ಲಿ ಪ್ರಸಿದ್ಧಿಯಾಗಿರುವಂತಹ SRK ಲ್ಯಾಡರ್ಸ್ನವರ ಸ್ಟಾಲ್ ಕೂಡ ಸಸ್ಯ ಜಾತ್ರೆಯಲ್ಲಿ ತೆರೆದುಕೊಂಡಿರುವಂಥದ್ದು. ಲ್ಯಾಡರ್ಸ್ಗಳನ್ನ ಇಟ್ಟಿದ್ದಾರೆ, ಮಾರಾಟ ಕೂಡ ಇಲ್ಲೇ ಆಗ್ತಾ ಇದೆ. ಹಾಗೆಯೇ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಕೂಡ SRK ಲ್ಯಾಡರ್ಸ್ ಸ್ಟಾಲ್ನಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ಕೃಷಿಗೆ ಸಸ್ಯ ಜಾತ್ರೆ ಅಂತ ಹೇಳಿದ್ರೆ ಮೇನ್ ಆಗಿ ಕೃಷಿಕರಿಗೆ ಇರುವಂಥದ್ದು. ಹಾಗಾಗಿ ಕೃಷಿಕರು ಬಂದು ಉಪಕರಣಗಳನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗೆಯೇ ನೀವು ಕೂಡ ಸಸ್ಯ ಜಾತ್ರೆಗೆ ಬಂದ್ರಿ ಅಂತ ಹೇಳಿದ್ರೆ SRK ಲ್ಯಾಡರ್ಸ್ಗೆ ಒಮ್ಮೆ ಭೇಟಿ ಕೊಡಲೇಬೇಕು. ಇಲ್ಲಿರುವಂಥ ಉಪಕರಣಗಳ ಬಗ್ಗೆ ಡೀಟೇಲ್ಸ್ ಅನ್ನು ತಗೊಳ್ಳಿ, ಹಾಗೆ ನಿಲ್ಲುವಂಥ ಐಟಮ್ಗಳನ್ನು ಕೂಡ ಪರ್ಚೇಸ್ ಮಾಡಿ. ಸಸ್ಯ ಜಾತ್ರೆಯ ಸ್ಟಾಲ್ಗಳಿಗೆ ವಿಸಿಟ್ ಅನ್ನ ಮಾಡಿ ಎಲ್ಲ ಐಟಮ್ಗಳನ್ನ ನೋಡಿ ನಿಮಗೆ ಇಷ್ಟವಾಗಿರುವಂಥ ಐಟಮ್ಗಳನ್ನ ಪರ್ಚೇಸ್ ಮಾಡಿ ಸುಸ್ತಾಯಿತು ಏನಾದರೂ ಹೊಟ್ಟೆಗೆ ಹಾಕಬೇಕು ಹಸಿವಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಟೆನ್ಷನ್ ಅನ್ನ ಮಾಡಬೇಕಾಗಿಲ್ಲ. ಇಲ್ಲೇ ಫುಡ್ ಕೋರ್ಟ್ ಕೂಡ ಇದೆ. ಹಾಗಾಗಿ ನೀವು ಇಲ್ಲಿಗೆ ಬಂದು ವೆರೈಟಿ ಆಗಿರುವಂಥ ಫುಡ್ಗಳನ್ನ ನಿಮಗೆ ಇಷ್ಟವಾಗುವಂಥ ಫುಡ್ಗಳನ್ನ ಕೂಡ ಟೇಸ್ಟ್ ಮಾಡಬಹುದಾಗಿದೆ. ಸಸ್ಯ ಜಾತ್ರೆಯಲ್ಲಿ ಬೇಕಾಗಿರುವಂಥ ಐಟಮ್ಗಳನ್ನ ಪರ್ಚೇಸ್ ಮಾಡಬಹುದು. ಹೊಟ್ಟೆ ತಿನ್ನೋದಕ್ಕಾಗಿ ಇರುವಂಥದ್ದು ಕೂಡ ಫುಡ್ ಕೋರ್ಟ್. ಹಾಗಾಗಿ ಇಲ್ಲಿಗೆ ಕೂಡ ನೀವು ಬಂದು ಯಾವುದೇ ರೀತಿಯ ಐಟಮ್ಗಳನ್ನ ಕೂಡ ಸವಿಬಹುದಾಗಿದೆ. ಹಾಗಾಗಿ ಫುಡ್ ಕೋರ್ಟ್ನಲ್ಲಿ ಕೂಡ ಹಾಗೇನೆ ವೆರೈಟಿ ಆಗಿರುವಂಥ ಫುಡ್ಗಳು ಇದೆ. ಐಸ್ ಕ್ರೀಮ್ ಫ್ಲೇವರ್ಸ್ನವರ ಐಸ್ ಕ್ರೀಮ್ ಕೂಡ ಇರುವಂಥದ್ದು, ಹಾಗೆಯೇ ಬೇರೆ ಬೇರೆ ಫುಡ್ಗಳನ್ನ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಹಾಗಾಗಿ ನೀವು ಸಸ್ಯ ಜಾತ್ರೆಯ ಸಂಪೂರ್ಣವಾಗಿರುವಂಥ ಸ್ಟಾಲ್ಗೆ ಸುತ್ತನ್ನ ಹಾಕ್ತೀರಾ, ಆಮೇಲೆ ಬಂದು ನೀವು ಇಲ್ಲಿ ಆರಾಮ್ಸಿಯಾಗಿ ಕೂತ್ಕೊಂಡು ನಿಮಗೆ ಬೇಕಾಗಿರುವಂತಹ ಫುಡ್ಗಳನ್ನ ಆರ್ಡರ್ ಮಾಡಿ ಸವಿಬಹುದಾಗಿದೆ. ಹಾಗಾಗಿ ಸಸ್ಯ ಜಾತ್ರೆಯ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಸಸ್ಯ ಜಾತ್ರೆಯಲ್ಲಿ ಯಾರೆಲ್ಲ ಬಂದಿದ್ದೀರೋ ಅವರು ಓಕೆ, ಬರದೇ ಇರೋರು ಖಂಡಿತವಾಗ್ಲೂ ಬಂದು ಸಸ್ಯ ಜಾತ್ರೆಗೆ ಒಂದು ಸುತ್ತನ್ನ ಹಾಕಿ ನಿಮಗೆ ಇಷ್ಟವಾಗುವಂಥ ಐಟಮ್ಗಳನ್ನ ಪರ್ಚೇಸ್ ಮಾಡಿ. ಕೃಷಿಕರು ಹಾಗೆಯೇ ಊರಿನ ಜನ ತುಂಬಾ ಜನ ಬಂದು ಇಲ್ಲಿಂದ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. 2ನೇ ವರ್ಷದ ಸಸ್ಯ ಜಾತ್ರೆ ಸಕ್ಸಸ್ ಆಗಿ ನಡೀತಾ ಇದೆ. ಇನ್ನೂ ಕೂಡ ಯಾರೆಲ್ಲ ಬಂದಿಲ್ವೋ ಅವರು ಬಂದು ಸಸ್ಯ ಜಾತ್ರೆಯಿಂದ ಒಮ್ಮೆ ವಿಸಿಟ್ ಮಾಡಿ ಐಟಮ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.